ಏನಿಲ್ಲ, ಪ್ಯಾಕು 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 ಸಿಗ್ನೇಚರ್. ಹೌದು. ಈ ಡೆಲಿವರಿ ಆದ ನಂತರ ಸ್ವಲ್ಪ ದಿವಸ ರೆಸ್ಟಲ್ಲಿದ್ದು ಆಮೇಲೆ ಮಕ್ಕಳನ್ನ ಏನು ಮಾಡೋರು ಅಂತ ಹೇಳಿದ್ರೆ ಕಾಲಿಗೆ ಹಗ್ಗ ಹಾಕಿ ಬೆಂಚ್ ಬರುತ್ತಲ್ಲ ಮರದ್ದು, ಅದಕ್ಕೆ ಕಟ್ ಹಾಕಿ ಕೆಲ್ಸಕ್ಕೆ ಹೋಗೋರು ತಾಯಿ. ನಾಳೆ ಒಂದು ಕಾರ್ಯಕ್ರಮ ಇದೆ ಅಂತ ಹಿತೇಶ್ ಅಂತ ಆಫೀಸ್ ಕರೆಯೋರು, ಇದೊಂದು ಪ್ರೇಯರ್ ಆಡಿ ಫಿಕ್ಸ್ ನಾನು ಪ್ರಾರ್ಥನೆಗೆ ತಂದ ನಾನು. ಬಟ್ ಫಸ್ಟ್ ಯಕ್ಷಗಾನ ವೇಷ ಹಾಕಿದ್ದು ಅಲ್ಲೇ ರಾಕ್ಷಸರ ಗಣದಲ್ಲಿ ಒಬ್ಬ ನಾನು ಸೈನಿಕನಾಗಿ ಕುಣಿದೆ, ಹಿಂಗೆ ಟರ್ನ್ ಆಗಿ ಯಕ್ಷಗಾನ ಅಷ್ಟು ಗೊತ್ತಿರ ತಿರುಗಿ ಸ್ವಲ್ಪ ಸ್ಟೇಜಿಂದ ಕೆಳಗೆ ಬೀಳಲಿಕ್ಕೆ. ನೆಕ್ಸ್ಟ್ ಕಟ್ ಆದ್ರೆ ನಮ್ಮ ಪ್ರಿನ್ಸಿಪಾಲು ನಮ್ಮನ್ನೇ ಮಂಗಳೂರು ಆಕಾಶವಾಣಿಗೆ ಕರ್ಕೊಂಡು ಹೋದ್ರು. ಅಲ್ಲಿನೂ ಮಾಡಿದ್ದೆ ಇದೇ ತರ ಮಿಮಿಕ್ರಿ ಎಲ್ಲ ಮಾಡಿದ್ದೆ. ಅವಾಗ ಹೇಗೆ ಮಾಡ್ತಿದ್ದೆ ಅಂದ್ರೆ ಸಣ್ಣ ಮಕ್ಕಳು ಹೇಳ್ತಾರ, ಈಗ ಬೆಕ್ಕು ಹೇಳಿದ್ರು ರೀಚಾರ್ಜ್ ಮಾಡ್ತಿರು, ಬೇರೆ ಕೆಲಸ ಆಗೋವರೆಗೆ ನೋಡುವಂತ. ಅಲ್ಲಿ ರೀಚಾರ್ಜ್ ಕೂತ 1 ವರ್ಷ ಅಲ್ಲೇ ಕೂತೆ. ಆದರೆ ಹೇಗಿತ್ತು ಅಂತ ಹೇಳಿದ್ರೆ ಇಡೀ ತಾಲೂಕಲ್ಲಿ ಹೈಯೆಸ್ಟ್ ನಾನೇ ರೀಚಾರ್ಜ್ ಆಗ್ತಿದ್ದೆ. ಆಡಿಷನ್ ಕೊಟ್ಟಾಗ 1 ಗಂಟೆ 1 ಗಂಟೆ ನನ್ನನ್ನು ಬೆವರು ಇಳಿಸಿದ್ರು. ಹುಲಿ ವೇಷ ಹಾಕಿದ್ರು, ಎಲ್ಲ ಮಾಡು, ಹುಡುಗಿ ಥರ ಮಾಡು, ಮಿಮಿಕ್ರಿ ಮಾಡಿದಾಗ ಎಲ್ಲೂ ಎಂಜಾಯ್ ಮಾಡಿದರು. ಅವ್ರಿಗೆ ಅದು ಖುಷಿ ಆಯಿತು. ಎಲ್ಲ ಮಾಡಿ ಕೊನೆಗೆ ಈ ಥರ ಒಂದು ಮೈಕ್ ಹಾಕೊಂಡು ಹುಡುಗ ಇದ್ದವನಂತ, ಅಣ್ಣ ನೀನು ಚೆನ್ನಾಗಿ ಮಾಡಿದೆ, ನೀನು ಸೆಲೆಕ್ಟ್ ಆಗ್ತೀವಿ ಬಿಡು ಅಂದ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ನಾನಿವತ್ತು ಕರ್ನಾಟಕದಲ್ಲಿ ಕಾಮಿಡಿ ಕಿಲಾಡಿಗಳ ಮೂಲಕ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದಿರುವಂಥ ಒಂದು ಹೆಮ್ಮೆಯ ಕಲಾವಿದ ಹಿತೇಶ್ ಕಾಪಿನಡ್ಕ. ಸೊ ಪ್ಯಾಕು ಪ್ಯಾಕು ವಾಯ್ಸ್ನ ಮುಖಾಂತರ ಹಾಗೆಯೇ ಸಿನಿಮಾ ರಂಗದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಅವರನ್ನು ನೀವು ಒಂದು ದೊಡ್ಡ ಪರದೆಯಲ್ಲಿ ದೊಡ್ಡ ಲೆವೆಲ್ನಲ್ಲಿ ನೋಡಿರುವಂಥದ್ದು ಯಜಮಾನ ಸಿನಿಮಾದಲ್ಲಿ. ಇದೀಗ ದರ್ಶನ್ ಅವರ ಕ್ರಾಂತಿ ಸಿನಿಮಾದಲ್ಲೂ ಕೂಡ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನಮ್ಮ ಜೊತೆಗೆ ಕಾಮಿಡಿ ಕಿಲಾಡಿಗಳ ಮೂಲಕ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಪ್ಯಾಕು ಪ್ಯಾಕು ಹಿತೇಶ್ ಅವರಿದ್ದಾರೆ. ಮೊದಲನೇದಾಗಿ ಹಿತೇಶ್ ಅವರೇ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಪ್ಯಾಕು 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 ಸಿಗ್ನೇಚರ್. ಹೌದು, ಪ್ಯಾಕು ಪ್ಯಾಕು. ಎಲ್ಲರಿಗೆ ಆಶ್ಚರ್ಯ ಆಗ್ತಾ ಇತ್ತು, ಹೇಗೆ ಈ ವಾಯ್ಸ್ ಕ್ರಿಯೇಟ್ ಆಯಿತು? ಮನೆ ಹತ್ರ ಯಾರಾದರೂ ನೀನು ಮಾರ್ಕೊಂಡು ಮಾಡ್ತಾ ಇದ್ರು, ಇದನ್ನು ಹಿಡ್ಕೊಂಡು ಮಾಡಿದ್ರೆ ಅಥವಾ ಅದು ನಿಮ್ಮ ಓನ್ ಡೈಲಾಗ್ ಅಂತ? ಇಲ್ಲ, ಆ ಸಿಗ್ನೇಚರ್ ಮಾಡಿದ್ದೆ ನಾನು. ಅಂದರೆ ನಾನು ಊರಲ್ಲಿ ಕಾಮಿಡಿ ಕಿಲಾಡಿ ಹೋಗೋದಕ್ಕಿಂತ ಮುಂಚೆ ಕಾಲೇಜಲ್ಲೆಲ್ಲ ಮಿಮಿಕ್ರಿ ಮಾಡ್ತಿದ್ದೆ. ಬಟ್ ಅವಾಗೇನು ಫನ್ನಿಯಾಗಿ ಮಾಡ್ತಿರಲಿಲ್ಲ, ನಾರ್ಮಲ್ ಆಗಿ ಮಾಡ್ತಿದ್ದೆ. ಬಟ್ ನಮ್ಮ ಕಡೆ ಮೀನಿದ ಗಾಡಿ, ಈ ನಮ್ಮ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಅದು ಐಸ್ ಕ್ಯಾಂಡಿ ಗಾಡಿಗೆ ಇಡೋದಂತೆ ಹಾರ್ನ್. ನಮ್ಮ ಕಡೆ ಮೀನಿದಲ್ಲ, ಮೀನಿದ ಗಾಡಿ ಅಲ್ಲ, ಇದೇ ಮೀನಿದು ಬರುತ್ತಲ್ಲ, ಅದನ್ನೇ ಅಲ್ಲಿ ಐಸ್ ಕ್ಯಾಂಡಿಗೆ ಇಡ್ತಾರೆ. ನಮ್ಮ ಕಡೆ ಮೀನಿದ್ದು. ಅದಕ್ಕೆ ನಾನು ಅದನ್ನು ಆಡಿಷನಲ್ಲಿ ಮಾಡಿದ್ದೆ. ಜಿ ಕನ್ನಡಕ್ಕೆ ಆಡಿಷನ್ ಕೊಡಬೇಕಾದ್ರೆ ಮಂಗಳೂರಲ್ಲಿ ಮಾಡಿದ್ದೆ. ಬಟ್ ಅದನ್ನೇ ನನಗೆ ಫಸ್ಟ್ ಡೇನೇ ಎಂಟ್ರಿ ಕೊಟ್ಟುಬಿಟ್ರು. ಮೀನಿನ ಗಾಡಿ ಇಟ್ಕೊಂಡು ಸೈಕಲಲ್ಲಿ ಮೀನು ಮಾರ್ಕೊಂಡು ಹೋಗೋ ಥರ. ಅದು ಪ್ಯಾಕು ಪ್ಯಾಕು ಅಂತ ಅವತ್ತು ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕಿಂತ ಮೊದಲು ಸೌಂಡ್ ಮಾಡಿದಾಗ ಜನ ಅಷ್ಟೊಂದು ರಿಜಿಸ್ಟ್ರ್ ಮಾಡಿರಲಿಲ್ಲ. ಬಟ್ ಅದು ಆ ಸೌಂಡೇ ಇವತ್ತು ನನಗೆ ಹಿತೇಶ್ ಅನ್ನೋದಕ್ಕಿಂತ ಜಾಸ್ತಿ ಪ್ಯಾಕು ಪ್ಯಾಕು ಅಂತಲೇ ಎಲ್ಲರೂ ಈಗಲೂ ಗುರುತಿಸೋದು. ಈಗಲೂ ಹೆಚ್ಚಿನವ್ರು ಗೊತ್ತಿರಲ್ಲ, ಸಡನ್ ನೋಡಿಬಿಟ್ಟು ಹಿಂಗೆ ನೋಡ್ತಾರೆ, ನೀವು ಪ್ಯಾಕು ಪ್ಯಾಕ್ ಅಲ್ವಾ? ಆಮೇಲೆ ಅಂತಾರೆ, ಸಾರಿ ಸರ್ ನಿಮ್ಮ ಹೆಸರು ಗೊತ್ತಿಲ್ಲ ಅಂದ್ಬಿಡ್ತಾರೆ. ಹಾಗೆ ಸಿಗ್ನೇಚರ್ ಗೊತ್ತಿಲ್ಲ. ಹೆಚ್ಚಿನವ್ರ ಹೆಸರೇ ಪ್ಯಾಕು ಪ್ಯಾಕು ಅಂತಲೇ ಕರೀತಾರೆ. ನಿಜದ ಹೆಸರು ಕೇಳಿದಾಗ ಹೌದಾ ನಿಮ್ಮ ಹೆಸರು ಹಿತೇಶ, ಓಕೆ ಆ ಥರ ಮಾತಾಡ್ತಾರೆ. ಅದರಿಂದ ಆ ಸಿಗ್ನೇಚರು ಯಾವಾಗ ಹೋದ್ನ, ಈ ಫೀಲ್ಡ್ ಎಲ್ಲ ಬಿಟ್ಟು ಆ ಜರ್ನಿಗೆ ಹೋದ್ನ, ಅದು ಯಾವತ್ತು ನೆನಪಿನ ಬುತ್ತಿ ಪ್ಯಾಕು ಪ್ಯಾಕು ಅಂತ ಯಾವತ್ತು ನನ್ನ ಹೆಗಲ ಮೇಲೇನೇ ಇದೆ. ಈ ಒಂದು ವಿಶೇಷವಾದಂಥ ಸಂದರ್ಶನ ಬಹುಶಃ ಹಿತೇಶ್ ಅವರ ಬಗ್ಗೆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಹೆಚ್ಚಾಗಿ ಸಂದರ್ಶನಗಳು ಇಲ್ಲ. ಹಾಗಾಗಿ ಕನ್ನಡದ ಒಂದು ವೀಕ್ಷಕರಿಗೆ ಈ ಹಿತೇಶ್ ಯಾರು, ಎಲ್ಲಿಂದ ಬಂದರು, ಈ ಜರ್ನಿ ಎಲ್ಲಿಂದ ಶುರುವಾಯಿತು ಅಂದರೆ ಟೋಟಲ್ ಒಂದು ಇಡೀ ಜರ್ನಿಯನ್ನು ಈ ಸಂದರ್ಶನದ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನ. ಸೊ ಮೊದಲನೇದಾಗಿ ಹೋಗುವ ನಿಮ್ಮ ಹುಟ್ಟು ಎಲ್ಲಿ ಆಯಿತು? ತಂದೆ ತಾಯಿ ಯಾರು? ನನ್ನ ಅಪ್ಪನ ಹೆಸರು ಮುತ್ತಪ್ಪ ಪೂಜಾರಿ, ತಾಯಿ ಹೆಸರು ರತ್ನಾವತಿ. ಆ್ಯಕ್ಚುಲಿ ಅಪ್ಪನೂ ಇಲ್ಲಿದ್ದವರಲ್ಲ. ಅಪ್ಪ ಕಲ್ಲಡ್ಕದಲ್ಲಿ ಗೊತ್ತಿರ್ಬೋದು ಕೆಲವರಿಗೆ, ರುಕ್ಮಯ ಪೂಜಾರಿ ಅಂತ ಮಾಜಿ ಶಾಸಕ ಇದ್ದರು. ಅವರು ನನ್ನ ಅಪ್ಪನ ಅಲ್ಲೇ ಹುಟ್ಟಿರುವಂಥದ್ದು. ಅಲ್ಲೇ ಹತ್ತಿರದಲ್ಲಿ ಮನೆ ಇದ್ದದ್ದು ಅಜ್ಜ. ಅಲ್ಲಿ ಕೆಲಸ ಮಾಡ್ತಾ ಕೊನೆಗೆ ಇಲ್ಲಿ ಕಾಪಿನಡ್ಕದಲ್ಲಿ ವಸಂತ ಶಾಲೆ ಅನಿಸಿದ್ದಾರೆ. ಅವ್ರ ಮನೆಗೆ ಕೆಲ್ಸಕ್ಕೆ ಅಂತ ಬಂದರು. ಅಂದರೆ ರುಕ್ಮಯ ಪೂಜಾರಿ ಅವರ ಅಕ್ಕನ ತಂಗಿನ ಇಲ್ಲಿ ಕೊಟ್ಟಿದ್ರು. ಹಾಗೆ ಬಂದವರು ನನ್ನ ಅಪ್ಪ ಒಂದು 25 ವರ್ಷ ಇಲ್ಲೇ ಕೆಲಸ ಮಾಡ್ತಿದ್ರು. ಕೊನೆಗೆ ನಾವೀಗ ನಿಮಗೆ ಈ ಜಾಗ ಇದೆ ಅಲ್ವಾ, ಈ ಜಾಗ ಎಲ್ಲ ಅವರೇ ಅಪ್ಪನಿಗೆ ಅಲ್ಲಿ ಕೆಲಸ ಮಾಡೋ ದನಿಯವರೇ ಇದು ಮಾಡಿ ಕೊಟ್ಟಿರೋಂಥ. ಅಪ್ಪನಿಗೆ ಒಂದು ಬೇಲಿ ಹಾಕಿ ನೀನು ಇಲ್ಲ ಅಂತ. ಅಪ್ಪ ಆದಮೇಲೆ ಇಲ್ಲಿಗೆ ಬಂದ್ರು. ಮತ್ತೆ ಹುಡುಗಿ ನೋಡಕ್ಕೆ ಹೋಗಿದ್ದು ವಿಟ್ಲ ಸೈಡ್. ವಿಟ್ಲ ಇಲ್ಲಿಂದ ತುಂಬ ದೂರ, ಒಂದು ನಮಗೆ ಹೋಗ್ಬೇಕಾದ್ರೆ 4 ಬಸ್ 5 ಬಸ್ ಕನ್ಯಾನ ಅಂತ. ಅಲ್ಲಿದ್ದು ಹುಡುಗಿಯನ್ನ ಮದುವೆ ಆಗ್ತಾರೆ, ರತ್ನಾವತಿ ಅಂತ. ಅಲ್ಲಿದ್ದಾದ ನಂತರ ಅಪ್ಪ ಇಲ್ಲೇ ಬರ್ತಾರೆ. ಅವಾಗೆಲ್ಲ ನಮ್ದು ಹೇಗಿತ್ತು ಅಂತ ಹೇಳಿದ್ರೆ, ಈ ಮುಳಿ ಅವಾಗೆಲ್ಲ ಈ ಥರ ಟ್ಯಾರಿಸ್ ಇರಲಿಲ್ಲ, ಹಂಚಿನ ಮನೆ ಮುಳಿ ಹುಲ್ಲಿನ ಮನೆಯಲ್ಲಿತ್ತು. ಅವಾಗ ಸಂಸಾರ ಮಾಡ್ತಿದ್ರು. ಅವಾಗ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ 3 ಜನ ಮಕ್ಕಳು. ದೊಡ್ಡಣ್ಣ ನಿತೇಶ್, ಸುಕೇಶ್, ಹಿತೇಶ್, 3 ಜನ ಗಂಡು ಮಕ್ಕಳು. ಬಟ್ ಅವಾಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ,
ಹೌದು, ನಾವು ಬಡತನ ರೇಖೆಗಿಂತ ಕೆಳಗೇನೆ ಇದ್ವಿ. ಅಂದರೆ ಅಪ್ಪನಿಗೆ ತುಂಬ ಕಡಿಮೆ ಸಂಬಳ ಇತ್ತು. ಬಟ್ ಆ ಥರ ಕೆಳಗೆ ಇದ್ರೂ ಅವರು ಪಾಪ ಅವರ ಟೈಮಲ್ಲಿ ಊಟ ತಿಂಡಿ ಮಾಡದೆ ಎಲ್ಲ ಇದ್ರೂ ಬಟ್ ಮಕ್ಕಳಿಗೆ ಯಾವುದೇ ಕೊರತೆ ಬರಬಾರ್ದು ಅಂತ 3 ಹೊತ್ತಿನ ಊಟ ಕೊಡ್ತಿದ್ರು. ಆ್ಯಕ್ಚುಲಿ ನಾನು ಹೇಳೋದು, ಬಡವ ಅಂತ ಹೇಳಿದ್ರೆ ಅಂತೆ ಯಾವನಿಗೆ 3 ಹೊತ್ತಿನ ಊಟ ಇಲ್ಲೋ ಅವನು ಬಡವ. 3 ಹೊತ್ತಿನ ಊಟ ಸಿಗ್ತಿದೆ ಅವ್ನು ನಿಜವಾಗ್ಲೂ ಬಡವಲ್ಲ. ಆ ಥರ ಆ ಬಡ ಇದ್ರೂ ನಮಗೆ 3 ಹೊತ್ತಿನ ಊಟ ಕೊಟ್ಟಿದ್ರೆ ನಮ್ಮನ್ನು ನೆಮ್ಮದಿಯಾಗಿ ಸಾಕ್ತಿದ್ರು. ಅದರಲ್ಲಿ ತಾಯಿದ್ದೆಲ್ಲ ಕೆಲವು ಕಥೆಗಳಿದೆ. ಏನು ಗೊತ್ತಾ, ಒಂದು ಕಡೆ ನಮಗೆ ಕೆಲಸ ಮಾಡಲೇಬೇಕು. ಈಗ ನಾವು ಸಣ್ಣವರಿರ್ಬೇಕಾದ್ರೆ ನಾವು ಅಣ್ಣಂದಿರೆಲ್ಲ ನಮಗೆ ದುಡಿಲಿಕ್ಕಾಗಲ್ಲ, ಮಕ್ಕಳನ್ನು ಸಾಕಬೇಕಂದ್ರೆ ದುಡಿಲೇಬೇಕು. ಈ ತಾಯಿ ಏನು ಮಾಡೋರು ಗೊತ್ತಾ, ಈ ಡೆಲಿವರಿ ಆದ ನಂತರ ಸ್ವಲ್ಪ ದಿವಸ ರೆಸ್ಟಲ್ಲಿದ್ದು ಆಮೇಲೆ ಮಕ್ಕಳನ್ನು ಏನು ಮಾಡೋರು ಅಂತ ಹೇಳಿದ್ರೆ ಕಾಲಿಗೆ ಹಗ್ಗ ಹಾಕಿ ಬೆಂಚ್ ಬರುತ್ತಲ್ಲ ಮರದ್ದು, ಅದಕ್ಕೆ ಕಟ್ಟಾಕಿ ಕೆಲ್ಸಕ್ಕೆ ಹೋಗೋರು ತಾಯಿ. ಇಲ್ಲಾಂದ್ರೆ ಹೊರಗಡೆ ಹೋಗ್ತಾರೆ ಅಂತ ಅಲ್ಲ, ನಾವು ಹೊರಗೆ ಹೋಗ್ತೀವಿ ಅಂತ ಮನೆಗೆ ಬಾಗಿಲು ಹಾಕಿ ಹೋಗೋರು. ಬಟ್ ದುಡಿಲಿಲ್ಲ ಅಂತ ಹೇಳಿದ್ರೆ ನಮಗೆ ಊಟಕ್ಕೆ ಪರಿಸ್ಥಿತಿ ಆಗಿರ್ತೀವಿ. ಅಪ್ಪನ ಕೆಲಸಕ್ಕೆ ಹೋಗಿದ್ರೆ ಅಮ್ಮ ಮಗುವನ್ನು ಹಾಗೆ ಕಟ್ಟಿ ಹಾಕಿ ಹೋದವರು ಕೆಲಸದಿಂದ ಊಟ ಮಾಡಿ ಅರ್ಜೆಂಟಾಗಿ ಓಡ್ಕೊಂಡು ಬಂದು ಮತ್ತೆ ಇಲ್ಲಿ ಮಗುವಿಗೆ ಊಟ ಕೊಟ್ಟು ಮತ್ತೆ ಕೆಲಸಕ್ಕೆ ಹೋಗೋರು. ಆ ಥರ ಎಲ್ಲ ಮಾಡ್ತಿದ್ರು. ಆವಾಗ ಪರಿಸ್ಥಿತಿ ಹಾಗೆ ಇತ್ತು. ಬಟ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರು. ನಾನಿರುವಂಥ ಊರದೇ ಕಾಪಿನಡ್ಕ ಅಂತ. ಈಗ ಎಲ್ರಿಗೂ ಗೊತ್ತಿದೆ, ಹಿತೇಶ್ ಕಾಪಿನಡ್ಕ ಅಂತ ಹೇಳ್ತಾರೆ. ಇದು ನಮ್ಮದು ಮಂಗಳೂರಲ್ಲಿ ಬರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ತೆಂಕಕಾರಂದೂರು ಗ್ರಾಮದ ಕಾಪಿನಡ್ಕ ಅಂತ. ಇದು ಕಾರ್ಕಳ ಗುರುವಾಯನಕೆರೆ ಟು ಕಾರ್ಕಳ ರೂಟಲ್ಲಿ ಕಾಪಿನಡ್ಕ ಅಂತ ಒಂದು ಸಿಗುತ್ತೆ. ಒಂದು ಗುರುವಾಯನಕೆರೆಯಿಂದ 7 ಕಿಲೋಮೀಟರ್ ಒಳಗೆ ಬಂದಾಗ ಕಾಪಿನಡ್ಕ ಅಂತ ಊರು ಸಿಗುತ್ತೆ, ಅಲ್ಲಿರುವಂಥದ್ದು ನಾವು. ನನ್ನ ಜರ್ನಿ ಹೇಳಬೇಕಾದ್ರೆ, ನನ್ನ ತಾಯಿ ಈಗಲೂ ಹೇಳ್ತಿರು, ಸಣ್ಣ ವಯಸ್ಸಲ್ಲಿ ಸ್ವಲ್ಪ ಹಠ ಅಂತೆ ನಾನು ಜಾಸ್ತಿ. ಅಂದರೆ ಈಗ ನನ್ನ ತಂದೆ ಎತ್ಕೊಂಡು ಹೋಗ್ಬೇಕಾದ್ರು ನಾನು ಕೇಳುವುದಿಲ್ಲ ಅಂತ, ಅಷ್ಟು ಹಠ ಅಂತೆ. ಅಮ್ಮ ಈಗ ಸಾಂಬಾರಿಗೆ ಮಸಾಲೆ ರುಬ್ತಿದ್ರು ಅಂತ, ಈ ಗ್ಯಾಪಲ್ಲಿ ಬಂದು ನಾನು ಹಿಂಗೆ ಕೂತ್ಕೊಳ್ಳೋಣ ಅಂತೆ. ಹಂಗೆ ಬಿಟ್ಟಿರ್ತಿರಲಿಲ್ಲ. ಕೆಳಗಡೆಯಿಂದ ಬಾವಿಯಿಂದ ನೀರು ತರಬೇಕಾದ್ರೆ ಆವಾಗಲೂ ತಾಯಿ ಎತ್ಕೊಂಡು ಹೋಗ್ಬೇಕಂತ. ಹಂಗೆ ನಾನು ಇಳಿತಿರಲಿಲ್ಲ, ಸ್ವಲ್ಪ ಅಂಟು ಥರ ಇದೆ ಅಂತೆ, ಚಗ ಹೌದು ಹಾಗೆ. ಅದಾದಮೇಲೆ ಅಂಗನವಾಡಿಗೂ ಅಷ್ಟೇ ನಾನು ಫಸ್ಟು ನೆನಪಿದೆ ಈಗಲೂ ನನಗೆ ಅಂಗನವಾಡಿಗೆ ಹೋಗಿರೋವಂಥದ್ದು. ಅಂಗನವಾಡಿಗೆ ಹೋಗ್ಲಿಕ್ಕೆ ಇಷ್ಟೇ ಇರಲಿಲ್ಲ ನಾನು. ಇಲ್ಲೇ ನನಗೆ ನಿಮಗೆ ನಮ್ಮ ಊರಿಂದ ಇಲ್ಲಿ ಕೆಳಗೆ ಹೋದ್ರೆ ಅಂಗನವಾಡಿ ನಾನು 1ರಿಂದ ಓದಿರೋ 5ನೇ ತನಕ ಓದಿರೋ ಶಾಲೆ ಸಿಗುತ್ತೆ. ಓಕೆ. ತಾಯಿ ಅಂಗನವಾಡಿಗೆ ಹೋಗಿ ಬಿಟ್ಟಾಗ ನಾನು ಈಗಲೂ ನೆನಪಿದೆ, ಕರೆಕ್ಟ್ ನೆನಪಿದೆ. ಅಳ್ತಾ ಇದ್ದೇನೆ, ಮೆಟ್ಲು ಹತ್ತಿಸಿದ್ರು, ಓಡ್ಕೊಂಡು ಬಂದೆ. ಕೊನೆಗೆ ಟೀಚರ್ ಬೆತ್ತ ತಗೊಂಡು ಬಂದರು, ತಾಯಿ ಮುಂದೆ ಚೆನ್ನಾಗಿ ಓಡಿದ್ರು. ಅವಾಗ ತುಂಬ ಹತ್ತಿದ್ದು. ಆಮೇಲಿಂದ ನನಗೆ ಶಾಲೆ ಅಂದರೆ ಏನು ಗೊತ್ತಾ, ನಾನು ತುಂಬ ಇಂಟ್ರೆಸ್ಟ್ ನನಗೆ. ನನ್ನ ಇಲ್ಲಿವರೆಗೂ ಅಟೆಂಡೆನ್ಸ್ ಡಿಗ್ರಿವರೆಗೆ ನೋಡಿದ್ರು ನಂದು ಅಟೆಂಡೆನ್ಸ್ಗಳು ರಜಾನೇ ಕಡಿಮೆ. ಈಗ ಕೆಲವೊಮ್ಮೆ ಏನು ಮಾಡ್ತೇವೆ ಗೊತ್ತಾ, ಫ್ರೆಂಡ್ಸ್ ಎಲ್ಲ ನಾಳೆ ಎಕ್ಸಾಮ್ ಅಂತ ಹೇಳಿದ್ರೆ ನಾಳೆ ರಜೆ. ನಾನು ಹಾಗೆಲ್ಲ ಮಾಡಿದ್ರೆ ಮಾಡಲಿ ಅಂತ ಸುಮ್ಮನೆ ಹೋಗೋಣ. ಆವತ್ತೆಲ್ಲ ಎಕ್ಸಾಮೇ ಆಗಿಲ್ಲ ತುಂಬ ದಿವಸ ಆ ಥರ. ಅದಾದಮೇಲೆ 1ರಿಂದ 5ನೇ ತನಕ ಇಲ್ಲೇ ಕರ್ನಾಟಕ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ನಾನು ಏನಂತ ಹೇಳಿದ್ರೆ ನನ್ನ ಅಪ್ಪ ಭಜನೆ ಮಾಡ್ತಿದ್ರು. ಇಲ್ಲೇ ಒಂದು ಭಜನಾ ಮಂಡಳಿ ಇತ್ತು. ಅದಕ್ಕಿಂತ ಮೊದಲು ನಾನು ಅಂಗನವಾಡಿ ಹೋಗ್ಬೇಕಾದ್ರೆ ನನ್ನ ಅಪ್ಪನ ಅಪ್ಪ, ಅವ್ರ ಹೆಸರು ದುಗ್ಗಪ್ಪ ಪೂಜಾರಿ ಅಂತ, ಅವರು ಅಲ್ಲಿ ಅಂಗನವಾಡಿಗೆ ಬರೋರು ಮಧ್ಯಾಹ್ನ ಹೊತ್ತಿಗೆ. ಅವರು ಸುಮ್ಮನೆ ಸಣ್ಣ ಸಣ್ಣ ತುಣುಕು ಯಕ್ಷಗಾನದ ಭಾಗವತಿಗೆ ಮಾಡೋರು, ಯಾವುದಾದ್ರೂ ಒಂದು ಪದ್ಯ ಹೇಳೋರು, ಆ ಥರ ಎಲ್ಲ ಹಾಡಿ ಮಕ್ಕಳ ಜೊತೆ ಇದ್ದು ಅವರು ಅಲ್ಲಿ ಊಟ ಮಾಡಿಕೊಂಡು ಬರೋರು ಅವ್ರು ಹಾಗೆ. ಅದರ ನಂತರ ಅಪ್ಪನ ಜೊತೆ ಭಜನೆಗೆ ಹೋಗ್ತಿದ್ದು ಸಣ್ಣ ವಯಸ್ಸಿಂದ. ಅಲ್ಲಿ ಹೋಗಿ 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 ಭಜನೆಗಳನ್ನು ಹಾಡ್ತಾ ಆಮೇಲೆ ಸ್ಕೂಲಲ್ಲಿ ಏನು ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ, ನಾಳೆ ಒಂದು ಕಾರ್ಯಕ್ರಮ ಇದೆ ಅಂತ ಹಿತೇಶ್ ಅಂತ ಆಫೀಸ್ ಕರೆಯೋರು, ಇದೊಂದು ಪ್ರೇಯರ್ ಹಾಡಿ ಫಿಕ್ಸ್. ನಾನು ಪ್ರಾರ್ಥನೆಗೆ ನಾನೊಂದಿಬ್ಬರು ಫಿಕ್ಸ್. ನಾಳೆ ಯಾರಾದರೂ ಗೆಸ್ಟ್ ಬಂದರೆ ಒಂದು ಹಾಡು ಹಾಡಿ ಹಿತೇಶ್ ಬಾ ಫಿಕ್ಸ್. ಹೀಗೆ ನಿಂತ್ಕೊಂಡು ಈಗ ಅಲ್ಲಾಡೋದೇ ಆಯಿತು, ಬರೀ ಹಾಡ್ತಾನಿದ್ದೆ. 1ರಿಂದ 5 ಮುಗಿಸ್ಕೊಂಡು. ಬಟ್ ಅವಾಗ ಕ್ಲಾಸಲ್ಲಿ ಟಾಪ್ ನಾನೇ. 1ನೇ ಕ್ಲಾಸಿಂದ 5ನೇ ತನಕವರೆಗೂ A+ ನನಗೆ. ಇಲ್ಲಿ ಅವಾಗ ಮೊದಲೆಲ್ಲ ಚೆನ್ನಾಗಿ ಓದೋರಿಗೆಲ್ಲ ಪ್ರೈಸ್. ಇಲ್ಲಿ ಹಳದಂಗಡಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಜಾತ್ರೆ ನಡಿಬೇಕಾದ್ರೆ ಈ ಶಾಲೆಯಲ್ಲಿ ಕಲಿಯೋ ಮಕ್ಕಳಿಗೆ ಒಂದೊಂದು ಶಾಲೆಗೆ ಪ್ರೈಸ್ ಕೊಡ್ತಾರೆ. ಅವಾಗ ನನಗೆ ಯಾವಾಗಲೂ ವರ್ಷ ಲೋಟ ಪ್ರೈಸ್. ನನಗೆ ಅವಾಗ ಲೋಟ ಇಲ್ಲ ಅಲ್ವಾ, ಒಂದೊಂದು ಲೋಟ ತಗೊಳ್ಳಿಕ್ಕೆ ಹೋಗೋದು ಜಾತ್ರೆಗೆ, ಖುಷಿಯಾಗ ಕಲಿಯೋದ್ರಲ್ಲಿ ಟಾಪ್ ಅಲ್ಲಿದ್ದೆ ನಾನು. ಆಮೇಲೆ 5ರಿಂದ 7ರವರೆಗೆ ಇಲ್ಲೇ ನಂದು ಬಳೆಂಜ ಅಂತ ಇದೆ ಊರು. ಬಳೆಂಜ ಆ್ಯಕ್ಚುಲಿ ವಿನು ಬಳೆಂಜ ಅಂತ ಡೈರೆಕ್ಟರ್ ಎಲ್ಲ ಅವರದೆಲ್ಲ ಊರದೆ. ಅಲ್ಲಿ 5ರಿಂದ 6ರಿಂದ 7ರ ತನಕ ಹೋದೆ. ಅಲ್ಲಿನೂ ಅಷ್ಟೇ, ಅಲ್ಲಿ ಫಿಕ್ಸು, ಸಾಂಗಿಗೆಲ್ಲ ಫಿಕ್ಸು. ಅಲ್ಲೂ ಕಲ್ಚರಲ್ಲೆಲ್ಲ ಆ್ಯಕ್ಟಿವಿಟಿ ಏನೇ ಇದ್ರು ಹಿತೇಶ್ ಹಾಡಲಿಕ್ಕೆ ಎಲ್ಲ ಕಾಂಪಿಟೇಷನ್, ಲಘು ಸಂಗೀತ ಇರಲಿ, ಫಿಲ್ಮ್ ಸಾಂಗ್ ಎಲ್ಲದರಲ್ಲಿ ಪ್ರೈಸ್ ನನಗೇನೆ. ಅವಾಗೆಲ್ಲ ಕಾಮಿಡಿ ಮಾಡ್ತಿರ್ಲಿಲ್ಲ ನಾನು. ಅದು ಬಿಟ್ಟರೆ ಅವಾಗ ಅಲ್ಲಿ ನೆನಪಿದೆ ಪ್ರತಿಭಾ ಕಾರಂಜಿಗೆ ಅಂತ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ದು. ಅದಕ್ಕಿಂತ ಮೊದಲು ಇಲ್ಲಿ ಅಂಗನವಾಡಿಲಿ ಶುರು ಮಾಡಿದೆ ನಾನು ಆ್ಯಕ್ಚುಲಿ ಸ್ಟೇಜ್ ಹತ್ತಲಿಕ್ಕೆ. ಅದು ನೋಡಿ ಅವಾಗಲೇ ಅಂಗನವಾಡಿಯಿಂದ ಟೀಚರ್ನ ಕರ್ಕೊಂಡು ಹೋಗೋರು ಕತೆ ಹೇಳೋ ಕಾಂಪಿಟೇಷನ್ ಅಂತ. ಅವಾಗ ಕತೆ ಹೇಳೋ ಗೊತ್ತಿಲ್ಲ, ಒಂದು ಚಡ್ಡಿ ಹಂಗೆ ಹಾಕಿ ನಿಶಾಟ್ ಹಾಕಿ ನಿಂತ್ಕೊಳ್ಳೋದು, ಅವ್ರ ಮುಂದಿಗೆ ಅಲ್ಲಾಡ್ಕೊಂಡು ಹೋಗಿ ಬರೋದು, ಅಲ್ಲಿ ತಿನ್ಲಿಕ್ಕೆಲ್ಲ ಕೊಡೋರು, ತಿಂದು ಬರೋದು. ಪ್ರೈಸ್ ಎಲ್ಲ ಸಿಗ್ತಿರಲಿಲ್ಲ. ಅದರ ನಂತರ ಇಲ್ಲೂ ಪ್ರತಿಭಾ ಕಾರಂಜಿಗೆಲ್ಲ ಹೋಗಿದ್ದೆ, ಬಟ್ ಲಘು ಸಂಗೀತಕ್ಕೆ ಅಂತ ಹೋಗಿದ್ದೆ. ಭಜನೆ ಎಲ್ಲ ಹಾಡಿ ಪ್ರೈಸ್ ಸಿಕ್ತಿತ್ತು. ಬಳೆಂಜದೆಲ್ಲ ಹಾಗೆ ಮಾಡಿದೆ. ಆಮೇಲೆ ಇನ್ನೊಂದು ಜನಪದ ಟೀಮ್ ಮಾಡಿದರು ಒಬ್ಬರು ಟೀಚರ್, ಜ್ಯೋತಿ ಮೇಡಮ್ ಮತ್ತು ಸೇವೆಂತ ಟೀಚರ್ ಅಂತಿದ್ರು. ಅವ್ರು ಮಾಡಿದಾಗ ಅದೊಂದು ಜನಪದ ಸಾಂಗ್ ಇತ್ತು, ತಂದ ನಾನು ತಯ್ಯ ಆ ಥರ ಸಾಂಗು. ಅದು ಹಾಡಲಿಕ್ಕೆ ನಾನು ಮತ್ತೆ ಇನ್ನೊಬ್ಬ ಅಭಿಜಿತ್ ಅಂತ ಇದೇ ಊರು ಅವನು. ಅಲ್ಲೂ ಕಾಂಪಿಟೇಷನ್ಗೆ ಹೋದಾಗ ಜಿಲ್ಲಾ ಮಟ್ಟದವರೆಗೆ ಹೋಗಿದ್ವಿ. ಜಿಲ್ಲಾ ಮಟ್ಟದಲ್ಲಿ 2nd ಪ್ರೈಸ್ ತಗೊಂಡು ಬಂದ್ವಿ. ಅವಾಗ ಒಳ್ಳೆ ಶಾಲೆಯಲ್ಲೆಲ್ಲ ಒಳ್ಳೆ ರೆಸ್ಪೆಕ್ಟು ಎಲ್ಲದಕ್ಕೂ. ಅಲ್ಲಿಂದ ನಂತರ ನಾನು ಮತ್ತೆ 8th to 10th ಓದ್ಲಿಕ್ಕೆ ಹೋಗಿದ್ದು ಇಲ್ಲಿ ಹಳದಂಗಡಿ ಅಂತಿದೆ ಗೌರ್ಮೆಂಟ್ ಸ್ಕೂಲ್, ಅಲ್ಲಿಗೆ.
ಅದು ಹೇಗಿತ್ತು ಅಂತ ಹೇಳಿದ್ರೆ ಅವಾಗೆಲ್ಲ ಈಗಿನ ಥರ ಅಷ್ಟೊಂದು ಬಸ್ಸುಗಳಿರಲಿಲ್ಲ, ಬಟ್ ಆಗ ಪರಿಸ್ಥಿತಿನೂ ಹಾಗೆ ಇತ್ತು. ಬಟ್ ಬಳಂಜಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗೋರು ಅಂದರೆ ಎಲ್ಲ ಗ್ಯಾಂಗ್. ಆಗ ಈಗೆಲ್ಲ ಮಕ್ಕಳು ಹೇಗೆ ಹೋಗ್ತಾರಲ್ಲ, ಒಬ್ಬೊಬ್ಬರು ಹೋಗಿ ಬರ್ತಾರೆ. ಆವಾಗ ಗ್ಯಾಂಗು ಹೀಗೆ ಇಲ್ಲಿಂದ ಹೋದರೆ ಅಲ್ಲೊಂದು ಕುರುಪಾದೆ ಅಂತ, ಅಲ್ಲಿಂದ ಒಳಗಡೆ ಹೋದರೆ ಈ ಕುಂಟಲ್ ಹಣ್ಣು, ಈ ಬೆಕ್ಕಿನ ಹಣ್ಣು ಅಂತೆಲ್ಲ ಸಿಗುತ್ತೆ, ಅದನ್ನು ತಿನ್ಕೊಂಡೆಲ್ಲ ಹೋಗೋರು. ಆಮೇಲೆ ಹತ್ತಿರದಲ್ಲೊಂದು ನರ್ಸರಿ ಇತ್ತು ಅವ್ರದ್ದು ಮನೆ. ಅವಾಗ ಅಲ್ಲಿ ಅಜ್ಜ ಇದ್ರು, ಅವ್ರಿಗೆ ಗೊತ್ತಾಗಲ್ಲ. ನಾನು ಒಳಗೆ ಹೋಗೋದಿಲ್ಲ, ಬೇರೆ ಫ್ರೆಂಡ್ಸ್ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಬರೋರು, ತೋತಾಪುರಿ ಅಂತ, ಅದನ್ನು ತಿನ್ಕೊಂಡೆಲ್ಲ ಆ ಥರ ಬರ್ತಿದ್ವಿ. ಆಮೇಲಿಂದ ಹಳದಂಗಡಿಗೆ ಹೋಗಬೇಕಾದ್ರೆ ಅಷ್ಟು ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಎಲ್ಲ ಗ್ಯಾಂಗ್ ಆಗಿ ನಡ್ಕೊಂಡು ಹೋಗೋರು. ಇಲ್ಲಿಂದ ಬೆಳಿಗ್ಗೆ ಬೇಗ ಹೊರಟು ನಡ್ಕೊಂಡು ಹೋದ್ರೆ ರಿಟರ್ನ್ ಬರೋರು. ಅದೊಂದು ಎಂಜಾಯ್ಮೆಂಟ್, ರೋಡಲ್ಲೆಲ್ಲ ಎಂಜಾಯ್ಮೆಂಟ್. ಆಮೇಲೆ ಮಾವಿನ ಹಣ್ಣು ಸೀಸನ್ ಟೈಮಲ್ಲಿ ಏನು ಮಾಡೋದು ಗೊತ್ತಾ, ಬುಕ್ಸ್ ಎಲ್ಲ ಕಾಲೇಜ್ ಡೆಸ್ಕಲ್ಲಿ, ಸ್ಕೂಲ್ ಡೆಸ್ಕಲ್ಲಿ. ಯಾಕೆ ಹೇಳಿ, ಮಾವಿನಕಾಯಿ ತಗೊಂಡು ಹೋಗೋಕ್ಕೆ, ಮಾವಿನ ಹಣ್ಣು. ಗಾಳಿ ಬಂತು ಅಂತ ಹೇಳಿದ್ರೆ ಓಡ್ಕೊಂಡು ಬರೋದು. ಅಲ್ಲೊಂದು ಒಳಗಡೆ ದಾರಿ ಇದೆ, ಅಲ್ಲಿ ದೊಡ್ಡ ಮರ, ಅಲ್ಲಿ ಹೋಗಿ ಬ್ಯಾಗಲ್ಲಿ ಇಷ್ಟಿಷ್ಟು ತುಂಬಿಸ್ಕೊಂಡು ಮನೆಗೆ ತರೋರು. ಹಾಗೆ ಸ್ಕೂಲಿಗೆಲ್ಲ ಹೋಗಿ ತಿಂತಿದ್ದೆ. ಅಲ್ಲೂ ಅಷ್ಟೇ, ಅಲ್ಲೂ ಹಾಡ್ತಾನೆ ಇದ್ದೆ, ಸಿನಿಮಾ ಸಾಂಗ್ಗಳನ್ನು ಹಾಡ್ತಿದ್ದೆ. ಅಲ್ಲಿ ಟೀಚರ್ಸ್ ಏನು ಮಾಡೋರು ಅಂತ ಹೇಳಿದ್ರೆ, ಮಧ್ಯಾಹ್ನ ಊಟದ ಟೈಮಲ್ಲಿ ಬೋರ್ ಆದರೆ ನನ್ನ ಆಫೀಸ್ಗೆ ಕರೆಸೋರು, ಹಿತೇಶ ಹಾಡು ಹೇಳು ಅಂತ. ನಾನು ಹಾಡೋದು, ಅದೇ ಒಂದು ಹಾಡು ಹೇಳೋದು, ಜಾಸ್ತಿ ಹಾಡುಗಳು ಗೊತ್ತಿರಲಿಲ್ಲ. ಅದೇ ಥರ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಸಲ ನಾಟಕ ಮಾಡಿದ್ದೊಂದು, ಯಾವುದು ಅಷ್ಟೊಂದು ಕಾಮಿಡಿ ಇರಲಿಲ್ಲ, ಬಟ್ ಮೀಡಿಯಂ ಕ್ಯಾರೆಕ್ಟರ್ ಮಾಡಿದರು. ಬಟ್ ಫಸ್ಟ್ ಯಕ್ಷಗಾನ ವೇಷ ಹಾಕಿದ್ದು ಅಲ್ಲೇ, ರಾಕ್ಷಸರ ಗಣದಲ್ಲಿ ಒಬ್ಬ ನಾನು ಸೈನಿಕನಾಗಿ ಕುಣಿದೆ. ಹಿಂಗೆ ಟರ್ನಾಗಿ ಯಕ್ಷಗಾನ ಅಷ್ಟು ಗೊತ್ತಿರೋ, ತಿರುಗಿ ಸ್ವಲ್ಪ ಸ್ಟೇಜಿಂದ ಕೆಳಗೆ ಬೀಳಲಿಕ್ಕೆ ಅಲ್ಲೆಲ್ಲ ಬ್ಯಾಲೆನ್ಸ್ ಮಾಡಿ. ನಂತರ ನಾನು PUC 10th ಮುಗಿಸಿದ್ದೆ. ನನಗೆ ಆ್ಯಕ್ಚುಲಿ ಇಷ್ಟದ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಕನ್ನಡ, ತುಂಬ ಇಷ್ಟ. ಕನ್ನಡದಲ್ಲಿ ನನಗೆ ಆಸಿದ್ದದು ಕನ್ನಡ ಲೆಕ್ಚರ್ ಆಗಬೇಕು ಅಂತ. ನನ್ನ ಅಣ್ಣಂದಿರು ಇಬ್ಬರು ಆರ್ಟ್ಸ್ ಓದಿದ್ರು, ಅವರಿಬ್ಬರು ITI ಮಾಡಿದರು. ನನಗೂ ಆ ಥರನೇ ಕೆಲಸಕ್ಕೆ ಏನಾದರೂ ಹೋಗೋಣ ಅಂತಿದ್ದಾಗ ಮನೆಯಲ್ಲೆಲ್ಲ ಅಣ್ಣಂದ್ರು ಕೂತ್ರು, ಬೇಡ ನೀನು ಕಾಮರ್ಸ್ ಏನಾದರೂ ಮಾಡೋಣ. ಕಾಮರ್ಸ್ ನನಗೆ ಇಂಟ್ರೆಸ್ಟಿಂಗ್ ಇಲ್ಲ, ಸಣ್ಣ ವಯಸ್ಸಿಂದ ನನಗೆ ಲೆಕ್ಕ ಅಂದರೆ ಅಲರ್ಜಿ. ಆ್ಯಕ್ಚುಲಿ ಕೂಡಿಸಿ ಕಳೆಯೋದೆಲ್ಲ ಅಲರ್ಜಿ. ಆಯಿತು, ಕರ್ಕೊಂಡೋದ್ರಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಹಳೆಕೋಟೆಯಲ್ಲಿ ವಾಣಿ ಅಂತ ಇದೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಆಯಿತಾ, PUC ಕರ್ಕೊಂಡೋದು. ಅಪ್ಪ ಅಂದ್ರೆ ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೋದು, ಹುಷಾರು ಅಂತೆಲ್ಲ ಹೇಳಿದ್ರು. ಬಟ್ ಅದರಲ್ಲಿ ಕೇಳಿ 10th ಪಾಸ್ ಆಗಿದ್ದು ಹೇಗೆ ಗೊತ್ತಾ, ನಾವಿದ್ದಾಗ 60 ಮಾರ್ಕ್ಸ್ ಟಿಕ್ಸ್ ಹಾಕ್ಲಿಕ್ಕೆ, ಟಿಕ್. ಅದರಲ್ಲಿ ಏನು ಮಾಡ್ಬೋದು, ಎಲ್ಲ ಶೇಡ್ ಮಾಡೋದಲ್ಲ, ಸುಮ್ಮನೆ ದೇವರೇ ಅಂತ ಕೈ ಮುಗ್ದು ಹಾಕಿರೋದು. ಅದರಲ್ಲಿ ಏನಾಯ್ತು ಗೊತ್ತಾ, ಎಲ್ಲದರಲ್ಲಿ ಪಾಸಾಗಿ ಒಂದರಲ್ಲಿ ಫೇಲ್ ಆದರೆ ಆವಾಗ ರೂಲ್ಸ್ ಇದ್ದದು ಅದರ ಮಾರ್ಕನ್ನು ಇದಕ್ಕೆ ಆ್ಯಡ್ ಮಾಡಿ ಪಾಸ್ ಅಂತ. ನಾನು ಆ್ಯಕ್ಚುಲಿ ಗಣಿತದಲ್ಲಿ ಜಸ್ಟ್ 30 ತಗೊಂಡು ಪಾಸಾಗಿದ್ದು. ಅಂದರೆ 30 ಪಾಸಾಗಲಿಕ್ಕೆ ರೀಸನ್ ಬೇರೆದರಲ್ಲೆಲ್ಲ ಜಾಸ್ತಿ ತಗೊಂಡಿದ್ದೆ, ಕನ್ನಡದಲ್ಲಿ 100 ಎಬವ್ ಎಲ್ಲ ತೊಗೊಂಡಿದ್ನ. ಹಾಗೆ ಪಾಸಾಗಿ ಹೋದೆ. ಇಲ್ಲಿ ಹೋದಾಗ ನಮ್ಮ ಸರ್ ನೋಡಿದರು, ವಿಷ್ಣು ಸರ್ ಅಂತ ಹೇಳಿದ್ರು, ಏನು ಇದು ಮ್ಯಾಥ್ಸಲ್ಲಿ ಕಡಿಮೆ ಇದೆಯಲ್ವಾ, ಓದ್ತೀಯಾ? ಅಪ್ಪನ ನೋಡಿದೆ, ಆಯಿತು ಓದ್ತೇನೆ ಅಂತ ಹೋದೆ. ಅಲ್ಲೇನೂ ಇಲ್ಲ. ಅಲ್ಲಿ PUCಗೆ ಹೋದಾಗ ಅಲ್ಲಿ NSSಗೆ ಜಾಯಿನ್ ಮಾಡಿಸಿದ್ರು. ಅಂದರೆ ಗೊತ್ತಿರಲಿಲ್ಲ ರಾಷ್ಟ್ರೀಯ ಸೇವಾ ಯೋಜನೆ ಅದ್ರ ಬಗ್ಗೆ ಎಲ್ಲ. ಫಸ್ಟ್ ಡೇ ಫ್ರೆಷರ್ಸ್ ಅನ್ನು ಕರೆದುಬಿಟ್ಟು ಯಾರು ಅಂತ ಹೇಳಿದಾಗ ನನ್ನ ಫ್ರೆಂಡ್ಸ್ ಇಲ್ಲಿ ಒಬ್ಬ ಉಸ್ಮಾನ್ ಅಂತಿದ್ದ, ಅವನು ನನ್ನಿಂದ ಸೀನಿಯರು, ಬಟ್ 10th ಹೋಗ್ಬೇಕಾದ್ರೆ ಪರಿಚಯ. ಇನ್ನೊಬ್ಬ ಕಮಲೇಶ್ ಅಂತ ಇಲ್ಲಿ ಹಳದಂಗಡಿ, ಅವ್ರು ಅಂದರು ಹಿತೇಶ್ ಅಂತ ಅಂದರು. ಹೋದೆ. ಅಲ್ಲಿ ಹೋದಾಗ ಅವ್ರ ಜೊತೆಲ್ಲ ಮಿಮಿಕ್ರಿ ಮಾಡ್ತಿದ್ದೆ. ಹೋದಾಗ ಮುಂದೆ ಕೂರಿಸಿದಾಗ ಹೇಳು ಮಾಡು ಅಂತ ಹೇಳಿದ್ರು. ಸುಮ್ಮನೆ ರಾಜ್ಕುಮಾರ್ ಸರ್ ಅವ್ರ ಥರ ಮಾತಾಡಿದೆ, ಧೀರೇಂದ್ರ ಗೋಪಾಲ್ ಅವ್ರ ಥರ ಮಾಡಿದೆ. ನಾಯಿ ಬೆಕ್ಕಿದ್ದೆಲ್ಲ ಮಿಮಿಕ್ರಿ ಮಾಡಿದಾಗ ಇವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಕಟ್ಟಾದರೆ ನಮ್ಮ ಪ್ರಿನ್ಸಿಪಾಲು ನಮ್ಮನ್ನೇ ಮಂಗಳೂರು ಆಕಾಶವಾಣಿಗೆ ಕರ್ಕೊಂಡು ಹೋದ್ರು. ಅಲ್ಲಿನೂ ಮಾಡಿದ್ದೆ ಇದೇ ಥರ ಮಿಮಿಕ್ರಿ ಎಲ್ಲ ಮಾಡಿದ್ದೆ. ಅವಾಗ ಹೇಗೆ ಮಾಡ್ತಿದ್ದೆ ಅಂದರೆ, ಸಣ್ಣ ಮಕ್ಕಳು ಹೇಳ್ತಾರೆ, ಈಗ ಬೆಕ್ಕು ಮ್ಯಾವ್, ಈಗ ನಾಯಿ ಬೋಬೋ, ಅದು ಆ ಥರ ಹೇಳ್ತಿದ್ದವನು. ನೆಕ್ಸ್ಟ್ ಕಟ್ಟಾದರೆ NSS ಕ್ಯಾಂಪ್ ನಮಗೆ ಸಿಕ್ತು. ಅದೊಂದು ವಾರ್ಷಿಕ ಶಿಬಿರ ಇರುತ್ತೆ 7 ದಿವಸ. ಅಲ್ಲಿ ಮಜವೇ ಮಜಾ. ಏನಂತ ಹೇಳಿದ್ರೆ ಸ್ಕಿಟ್ ಅಲ್ಲಿಂದ ಶುರುವಾಗಿದ್ದು. ಇವತ್ತು ಸಂಜೆ ಪ್ರೋಗ್ರಾಮ್ ಅಂದರೆ ಸರ್ ಹೇಳೋರು, ಹಿತೇಶ್ ಏನಾದರೂ ಪ್ಲ್ಯಾನ್ ಮಾಡಿ. ನಾನು ಇನ್ನೊಬ್ಬ ಫ್ರೆಂಡ್ ದೀಕ್ಷಿತ್ ಅಂತ ಇಬ್ಬರು ಪ್ಲ್ಯಾನ್ ಮಾಡೋರು. ಸಡನ್ನು ಒಂದು 5 ನಿಮಿಷದ ಸ್ಕಿಟ್ಟನ್ನು ಅರ್ಧ ಗಂಟೆ ಮಾಡಿದ್ದಿದ್ದೆ ನಾವು. ಅಂದರೆ ನಮ್ಗೆ ಬೇಕಾದಂಗೆ ಹೇಳ್ಕೊಂಡೋಗಿ ಆ ಫ್ರೀ ಸಿಕ್ತಲ್ವಾ. ಅದಾದಮೇಲೆ ನಾನು ಮಿಮಿಕ್ರಿನ ಫನ್ನಿಯಾಗಿ ಶುರು ಮಾಡಿದ್ದು. ಬೆಕ್ಕು ಮಾತಾಡಿದರೆ ಹೇಗಿರುತ್ತೆ, ಬೆಕ್ಕು ಐ ಲವ್ ಹೇಳಿದ್ರೆ ಇರುತ್ತೆ ಹೇಗಿರುತ್ತೆ, ಹಸು ಮತ್ತು ಹೋರಿ ಕಿಸ್ಕೊಟ್ರೆ ಹೇಗಿರುತ್ತೆ, ಆ ಥರ ಒಂದು ಬಿಡಿ. ಈಗ ಬೆಕ್ಕು ಐ ಲವ್ ಹೇಳಿದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಕಡೆ ಒಂದು ಗಂಡು ಬೇಕು, ಈ ಕಡೆ ಹೆಣ್ಣು ಬೇಕಿರುತ್ತೆ. ಫಸ್ಟ್ ಹೆಣ್ಣು ಬೇಕು ನೋಡ್ತದೆ, ಗಂಡು ಬೇಕನ್ನು ನೋಡಿ ಸುಮ್ಮನೆ ನುಳಿದು ಇಲ್ಲಿ ಬರೋ, ಆಗ ಗಂಡು ಬೇಕು ಬರುತ್ತೆ ಅಂತ ಹೇಳು. ಆಯ್ತು, ಇಷ್ಟು ಹೇಳ್ಬೇಕಾದ್ರೆ ಹೆಣ್ಣು ಬೇಕು ಹೇಳ್ತಿದೆ, ಐ ಲವ್ ಯು. ಆಗ ಗಂಡು ಬೇಕು, ಖುಷಿಯಲ್ಲಿ ಯಾರು ಇರೋದಿಲ್ಲಲ್ಲ, ಖುಷಿ ಆಗ್ತದೆ ಹೆಣ್ಣು ಹೇಳಿದಂತ. ಅದು ಗಂಡು ಬೇಕು, ಐ ಲವ್ ಯು ಟು. ಈ ಥರ ಫನ್ನಿಯಾಗಿ ಮಾಡ್ತಿದ್ದೆ. ಆಮೇಲೆ ಹಸು ಮತ್ತೆ ಹೋರಿ ಕಿಸ್ಕೊಡೋದು. ಇದು ನಿಮ್ಮ ಓನ್, ಇದು ಈ ಥರ ಮಾಡುವ ಅಂತ ಹೇಳಿ ಇಲ್ಲ. ಇದಕ್ಕೆ ಮಿಮಿಕ್ರಿಗೆ ಅಂತ ಹೇಳಿದ್ರೆ 7th ಇರಬೇಕಾದ್ರೆ ಪ್ರತಿಭಾ ಕಾರಂಜಿಗೆಲ್ಲ ಹೋಗ್ಬೇಕಾದ್ರೆ ಬೇರೆಯವ್ರು ಮಿಮಿಕ್ರಿ ಮಾಡೋದನ್ನು ನೋಡ್ತಿದ್ದೆ. ನನಗೆ ಅಪ್ಪ ಐಡಿಯಾ ಹೇಳ್ಕೊಡೋರು, ಈ ಥರ ಮಾಡು, ಬೆಕ್ಕು ನಾಯಿ ಇದೆಲ್ಲ ಜಗಳ ಕೂಡ ಟ್ಯಾಲೆಂಟೆಡ್. ಅಂದರೆ ಅಪ್ಪ ಹೇಳ್ಕೊಟ್ಟಿದ್ರು, ಈ ಥರ ಜಗಳ ಆಡೋದೆಲ್ಲ ಮಾಡ್ಬೋದು ಅಂತ. ಅವಾಗ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲೀಲಿಲ್ಲ. ಆಮೇಲೆ ಅನಿಸ್ತು, ನಾನು ಈ PUCಗೆ ಹೋದಾಗ ಮಿಮಿಕ್ರಿ ಮಾಡಿದಾಗ ಮೊದಲೇ ಗೊತ್ತಿರೋ ನಾನು ಪ್ರತಿಭಾ ಕಾರಂಜಿಯಲ್ಲೆಲ್ಲ ಪ್ರೈಸ್ ತಗೋತಿದ್ದೆ ಅಂತ. ಹಾಗೆ ಮಾಡ್ತಾ ಫನ್ನಿಯಾಗಿ ಮಾಡೋಕ್ಕೆ ಶುರು ಮಾಡಿದೆ. ಒಂದೊಂದು ಧ್ವನಿಗಳನ್ನು ಪ್ರಾಣಿ ಪಕ್ಷಿಗಳಿದ್ದು ಜಾಸ್ತಿ ಮಾಡ್ತೇನೆ, ಆರ್ಟಿಸ್ಟ್ಗಳದ್ದು ಅಷ್ಟು ಪ್ರಾಕ್ಟೀಸ್ ಮಾಡಿಲ್ಲ. ಫನ್ನಿಯಾಗಿ ಮಾಡ್ತಾ NSS ಕ್ಯಾಂಪಲ್ಲೆಲ್ಲ ಫೇಮಸ್ ಆಯಿತು. ಬಟ್ ನಾನು ಆಮೇಲೆ ಏನಾಯ್ತು ಅಂದರೆ ಕಲ್ಚರಲ್ಗೆ ಫಿಕ್ಸ್ ನಾನು.
ಏನಿದ್ರು ಸ್ಕಿಟ್ ಮಾಡಿದ್ರೆ ಸ್ಕಿಟ್ಟು. ಕಾಲೇಜ್ ಡೇಸ್ ಇದ್ರೆ ನಮ್ಮ ಸ್ಕಿಟ್ ಅಂದರೆ ಎಲ್ಲರೂ ಕ್ಯೂರಿಯಾಸಿಟಿಲಿ ಕಾಯೋರು. ಆ ಥರ ಕಾಮಿಡಿಯಾಗಿ ಮಾಡ್ತಾ ಮಾಡ್ತಾ PUC ಮುಗಿದ್ಮೇಲೆ ನಾನೊಂದು ಗುರುಮಿತ್ರ ಸಮೂಹ ಅಂತ ಬೆಳ್ತಂಗಡಿಯಲ್ಲಿ ಒಂದು ಟೀಮ್ ಸಿಗುತ್ತೆ, ಕಲ್ಚರಲ್ ಟೀಮ್. ಅದಕ್ಕೆ ಜಾಯ್ನ್ ಆಗ್ತೇನೆ. ಅದರಲ್ಲಿ ಫಸ್ಟ್ ನನಗೆ ಕೊಟ್ಟಿದ್ದು ಏನು ಗೊತ್ತಾ, ಈ ನಾಗದರ್ಶನದ ವೇಷ ಮಾಡ್ತಾರೆ, ಅದರಲ್ಲಿ ಈ ಥರ ಒಂದು ಪಾತ್ರ, ವೈದ್ಯನ ಪಾತ್ರ ಮಾಡ್ತಾರೆ, ಅದು ಮಾಡ್ತಿದ್ದೆ. ಅದಾದಮೇಲೆ ದೇವಿಗೆ ಸಿಂಹ ಆಗಿದ್ದೆ, ಅದೇ 2 ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅಲ್ಲಷ್ಟು ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ. ಮಾಡ್ತಾ ಮಾಡ್ತಾ ಆ ಟೀಮಲ್ಲಿ ತುಂಬ ವರ್ಷ ಯುವಜನ ಮೇಳಗಳಿಗೆ ಹೋದ್ವಿ. ರಾಜ್ಯ ಮಟ್ಟ, ವಿಭಾಗ ಮಟ್ಟ ಎಲ್ಲ. ಗೀಗಿ ಪದ, ಲಾವಣಿ, ಕಂಸಳೆಗೆ ನಾನು ಹಾಡ್ತಿದ್ದೆ, ಕೋಲಾಟಕ್ಕೆ ಹಾಡ್ತಿದ್ದೆ. ಆ ಥರ ಎಲ್ಲ ಹಾಡ್ತಾ 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 ಫಿಕ್ಸ್ ಆದ. ಆಮೇಲೆ ಡಿಗ್ರಿಗೆ ಹೋದೆ. ಡಿಗ್ರಿಗೂ ಮನೆಯವರ ಫೋರ್ಸ್ಗೆ ಹೋಗಿರೋದು 3 ವರ್ಷ ಸುಮ್ಮನೆ ಅದು ಅಲ್ಲೇ ಕಾಮಿಡಿ ಮಾಡ್ತಾ. ಅದೇ ಪಾಠ ಬಿಟ್ಟು ಪಠ್ಯೇತರ ಚಟುವಟಿಕೆಯಲ್ಲಿ ನಾನು ಟಾಪ್, ಎಲ್ಲದರಲ್ಲೂ ಟಾಪ್, ಎಲ್ಲದರಲ್ಲೂ ಪ್ರೈಸ್ ಸಿಗ್ತಿತ್ತು. ಹಾಗೆ ಹೋಗಿ 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 ಕೊನೆಗೆ ಏನಾಯಿತು, ಡಿಗ್ರಿನೂ ಮುಗೀತು. ಏನು ಕೆಲಸ ಮಾಡೋದು ಗೊತ್ತಿಲ್ಲ. ಬಟ್ ಆಯಿತು. ಕೊನೆಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಸಿಟಿ ಎಲೆಕ್ಟ್ರಾನಿಕ್ಸ್ ಅಂತ ಶಾಪ್ ಇದೆ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಆವಾಗ ನನಗೆ 200 ರೂಪಾಯಿ ಸಂಬಳ. ಅದರಲ್ಲಿ ಹೋಗೋದು ಬರೋದು ಎಕ್ಸ್ಟ್ರಾ ಕೊಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಒಂದು 40 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಆರಾಮಿತ್ತು, ದಿನಕ್ಕೆ 200 ಅಲ್ವಾ, ಕೈಯಲ್ಲಿ ಸ್ವಲ್ಪ ದುಡ್ಡು ಉಳಿತಿತ್ತು. ಹೋಗ್ತಾ ಹೋಗ್ತಾ ಹೋಗ್ಬೇಕಾದ್ರೆ ಈ ಕಡೆ ಕ್ರೇಜ್ ಇತ್ತಲ್ಲ ನನಗೆ, ಇದಕ್ಕೆ ಹೋಗೋದು ಕಾಂಪಿಟೇಷನ್ಗೆಲ್ಲ ಹೋಗಬೇಕಾದ್ರೆ. ಒಂದ್ಸಲ ನಾಳೆ ಏನೋ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಅಂದರು. ದನಿ ಹತ್ರ ರಜೆ ಕೇಳಿ ಹೋದೆ. ಜಿಲ್ಲಾ ಮಟ್ಟದ ಆದ ತಕ್ಷಣನೇ 1 ದಿವಸ ಗ್ಯಾಪ್ ಬಿಟ್ಟರೆ ಮತ್ತೆ ವಿಭಾಗ ಮಟ್ಟ ಅಂದರು. ಏನು ಮಾಡಲಿ, ದನಿಗೆ ಹೇಳಲಿಲ್ಲ ಅಲ್ವಾ, ಆದದ್ದಾಗಲಿ ಅಂತ ಕಾಂಪಿಟೇಷನ್ಗೆ ಹೋದೆ. ಹೋದವನು ನೆಕ್ಸ್ಟ್ ಬರಬೇಕಾದ್ರೆ ನಂಗೆ ಭಯ ಆಯಿತು, ದನಿ ಬೈತಾರೆ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ನಾನು. ಕೂತೆ ಒಂದು 6 ತಿಂಗಳು ಮನೆಯಲ್ಲೇ ಕೂತೆ. 6 ತಿಂಗಳು ಟೈಮ್ ಹೇಗಿತ್ತು ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ, ಡೈಲಿ ಊಟ ಮಾಡೋದು ಮಲಗೋದಲ್ವಾ, ಮಲಗಬೇಕಾದ್ರೆ ತಾಯಿ ಬೈಯೋರು, ಇಷ್ಟು ದೊಡ್ಡವನಾಗಿದ್ದು ಕೆಲಸ ಮಾಡೋದಿಲ್ಲ, ಅಪ್ಪ ದುಡಿತಿದ್ದಾರೆ ನಿಂಗೆ ಹಾಗೆ. ಅಯ್ಯೋ, ಅದು ಎಷ್ಟು ಮೆಂಟಲಿ ಫ್ರಸ್ಟ್ರೇಷನ್ ಆಗ್ತಿತ್ತು ಅಂದರೆ, ಬೆಳಿಗ್ಗೆ ಎದ್ದಾಗಲೂ ಅಷ್ಟೇ, ಅಯ್ಯೋ ದೇವರೇ ಬೆಳಿಗ್ಗೆ ಆಯ್ತಲ್ವ ಅಂತ ಒಂದು 6 ತಿಂಗಳು ಆ ಥರ ಅನುಭವಿಸಿ ಅಯ್ಯಪ್ಪ ಅನಿಸಿತ್ತು. ಅದಾದಮೇಲೆ ನಾನು ಇನ್ನೊಬ್ರು ನನಗೆ ಬೆಳ್ತಗಡಿಯಲ್ಲಿ ಪರಿಚಯ ಇದ್ರು, ಚಿದಾನಂದ್ ಅಂತ. ಅವ್ರು ಹೇಳಿದರು, ನೀನು ನನ್ನ ಶಾಪಲ್ಲಿ ಅವ್ರದ್ದು ಫ್ಯಾನ್ಸಿ ಹೊರಗೆ ಒಂದು ಇಷ್ಟು ದೊಡ್ಡ ಕೌಂಟರ್ ಅಷ್ಟೇ, ನಾನು ಕೂರೋವರೆಗೆ ಇಲ್ಲೊಂದು ಟೇಬಲ್ ಅಷ್ಟೇ. ಹೇಳಿದ್ರು ರೀಚಾರ್ಜ್ ಮಾಡ್ತಿರು, ಬೇರೆ ಕೆಲಸ ಆಗೋವರೆಗೆ ನೋಡು ಅಂತ. ಅಲ್ಲಿ ರೀಚಾರ್ಜ್ ಕೂತ 1 ವರ್ಷ ಅಲ್ಲೇ ಕೂತೆ. ಆದರೆ ಹೇಗಿತ್ತು ಅಂತ ಹೇಳಿದ್ರೆ, ಇಡೀ ತಾಲೂಕಲ್ಲಿ ಹೈಯೆಸ್ಟ್ ನಾನೇ ರೀಚಾರ್ಜ್ ಆಗ್ತಿದ್ದೆ, ಹೈಯೆಸ್ಟ್ ಕರೆನ್ಸಿ ನಾನೇ ಆಗ್ತಿದ್ದೆ. ಅದು ಬೆಳ್ತಂಗಡಿಯ ಮೇಯ್ನ್ ಬಸ್ ಸ್ಟ್ಯಾಂಡ್. ಆದರೆ ಈ ಥರ ನಿಲ್ಲೋರೆಲ್ಲ ಸ್ಟೂಡೆಂಟ್ಸ್ ಬರೋರು, ಜಾಸ್ತಿ ಹುಡುಗಿರೇ ಬರ್ತಿದ್ರು. ಎಲ್ಲರ ಜೊತೆ ತಮಾಷೆಗಳನ್ನು ಮಾತಾಡ್ತಾ ರೀಚಾರ್ಜ್ ಮಾಡ್ತಿದ್ನ. ಹಾಗೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ರು ಎಲ್ಲರೂ. ಹಾಗೆ ಮಾಡ್ತಾ ಒಂದು ಕಡೆ ಈ ಅನೀಶ್ ಹೇಳಿದ್ದ ಒಂದು ನಾಟಕ ಟೀಮ್ ಇತ್ತು ವೇಣೂರ್ ಹತ್ರ, ಅದಕ್ಕೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಕಾಮಿಡಿ ಕ್ಯಾರೆಕ್ಟ್ರಿಗೆ ಕರೆದಿದ್ರು. ಅಲ್ಲಿ ಏನಾಯ್ತು ಹೇಳಿದ್ರು, ಸ್ಕ್ರಿಪ್ಟ್ ಕೊಟ್ಟರು, ಹಿಂಗೆ ಪ್ರಾಕ್ಟೀಸ್ಗೆ ಅಂತ ಕರೆದು. ನಾನು ಅನೀಶ್ ಡೈಲಾಗ್ ನೋಡಿದ್ವಿ, 2 ಪ್ರಾಕ್ಟೀಸ್ ಮಾಡಿ ಸಾಕು ಅಂದರು. ಪ್ರಾಕ್ಟೀಸ್ ಹೋದ್ವಿ, ಡೈರೆಕ್ಟು ನಾಟಕನೇ ಮಾಡಿದ್ದು ನಾನು ಅನೀಶ, ಅಂದರೆ ವಿದೌಟ್ ಪ್ರಾಕ್ಟೀಸು. ಅಲ್ಲಿ ಒಳ್ಳೆ ಟಾಪಲ್ಲಿ ಹಿಟ್ ಆಯ್ತು ಅದು ನಾಟಕ. ಆವಾಗ ಸ್ವಲ್ಪ ಎಲ್ಲರಿಗೂ ಪರಿಚಯ ಸಿಗೋಕ್ಕೆ ಶುರು ಆಯಿತು. ಅದಾದಮೇಲೆ ಇನ್ನೊಂದು ಕಡೆ ನಾಟಕ ಮಾಡಿದ್ವಿ, ಅಲ್ಲೂ ಬೇರೆ ಕ್ಯಾರೆಕ್ಟರ್, ಅದು ನಾನು ಅನೀಶ ಕಾಂಬಿನೇಷನೇ, ಅನೀಶ್ ಮತ್ತು ನಾನು. ಅಲ್ಲೂ ಹಾಗೆ ಜಾಸ್ತಿ ಪ್ರಾಕ್ಟೀಸ್ ಇಲ್ಲ. ಅದಾದಮೇಲೆ ಹೀಗೆ ರೀಚಾರ್ಜ್ ಮಾಡಬೇಕಾದ್ರೆ ಒಂದು ಸಲ ಗಣೇಶ ಚತುರ್ಥಿಗೆ 2 ಶೋ ಬುಕ್ ಆಗಿರುತ್ತೆ. ಬುಕ್ ಆಗಿದ್ದಾಗ ನಾನು ಅದಕ್ಕಿಂತ ಮೊದಲು ನನ್ನ ಫ್ರೆಂಡ್ ಒಬ್ಬ ಇದ್ದ, ಪ್ರಜ್ವಲ್ ಅಂತ. ಅವ್ನು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡ್ತಿರೋದು. ಹೇಳಿದೆ ನಾಳೆ ಮುಹೂರ್ತ ಇಲ್ಲಿ ಹಳದಂಗಡಿಯಲ್ಲಿ ಬರಬೇಕು ಅಂತ. ಈ ಕಡೆಯಿಂದ ನನ್ನ ಫ್ರೆಂಡೇ ಅವನು ಹೇಳಿದ್ದೆ ನಾಳೆ ಬರಲೇಬೇಕು ಪ್ರಾಕ್ಟೀಸ್ಗೆ ಅಂತ. ಪ್ರಾಕ್ಟೀಸ್ ಆಲ್ರೆಡಿ 2-3 ನಾಟಕ ಮಾಡಿದ್ದು, ಪ್ರಾಕ್ಟೀಸ್ ಬೇಕಾಗಿರಲಿಲ್ಲ. ನಾನು ಹೇಳಿದ್ದು ಈ ಥರ ಮುಹೂರ್ತ ಇದೆ. ಅವ್ನು ಡೈರೆಕ್ಟ್ ಅಂದ್ಬಿಟ್ಟ, ಈ ಥರ ಮಾಡಿದ್ರೆ ಬೇಡ ನಾಟಕಕ್ಕೆ ಅಂತ. ಅಯ್ಯಪ್ಪ ಅಂತ ನಂಗೆ ಬೇಜಾರಾಯ್ತು. ಅಯ್ಯೋ ದೇವ್ರೆ ಏನಾಯ್ತು ಅಂದ್ಕೊಂಡು ನೆಕ್ಸ್ಟ್ ಇದಕ್ಕೆ ಮುಹೂರ್ತಕ್ಕೆ ಹೋಗಿದ್ದು ಆಗೈತೆ. ಬಟ್ ಅದು ಇವ್ರು ಯಾವಾಗ ನಾಟಕಕ್ಕೆ ಬೇಡ ಅಂದರು, ಅದು ಕಟ್ಟಾದ್ರೆ ನೆಕ್ಸ್ಟ್ ಡೇನ ನಾನು ಆಡಿಷನ್ಗೆ ಹೋಗಿದ್ದು. ನನಗೆ ಆ್ಯಕ್ಚುಲಿ ಇಲ್ಲೊಂದು ಮನೆ ಇದೆ, ಅವ್ರು ನನ್ನ ಅತ್ತೆ ಮಗಳಾಗತ್ತೆ. ಅವ್ರು ಹೇಳಿರೋದು ಆಡಿಷನ್ ಇದೆ ಅಂತ. ನನ್ನ ಮನೆಯಲ್ಲಿ ಮೊದಲಿಂದ ಜಿ ಕನ್ನಡ ನೋಡ್ತಿದ್ರು, ಬಟ್ ಕೆಳಗೆ ಬರೋ ಆ್ಯಡು ನೋಡ್ತಿರಲಿಲ್ಲ ತಾಯಿ, ಕಾಮಿಡಿ ಕಿಲಾಡಿ ಆಡಿಷನ್. ಬಟ್ ಅವ್ರು ಫೋರ್ಸ್ಫುಲ್ಗೆ ಹೋಗಿದ್ದು ಮಂಗಳೂರಿಗೆ. ಅದು ಏನಾಯ್ತು ಹೇಳಿದರೆ, ನೈಟ್ ನನಗೆ 12 ಗಂಟೆಯಿಂದ ಬೆಳಿಗ್ಗೆವರೆಗೆ ವಾಮಿಟಿಂಗ್ ಶುರು ಆಯಿತು, ಪಿತ್ತಕ್ಕೆ. ಬೆಳಿಗ್ಗೆ 5 ಗಂಟೆವರೆಗೆ ವಾಮಿಟ್ ಮಾಡ್ತಾನೆ. ಅಮ್ಮ ಅಂದರು ಬೇಡ ಆಡಿಷನ್ಗೆಲ್ಲ ಹೋಗೋದು ಬೇಡ, ಸುಮ್ಮನೆ ಆಗ್ತಿಲ್ಲ. ಬಟ್ ನಾನು ಹೇಳಿದೆ, ಇಲ್ಲ ಊರವ್ರದ್ದೆಲ್ಲ ಸಪೋರ್ಟ್ ಇದೆ, ಹೋಗ್ತೇನೆ ಅಂತ. ಅಲ್ಲಿ ಹೋದೆ, ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾಗ 1 ಗಂಟೆ 1 ಗಂಟೆ ನನ್ನನ್ನು ಬೆವರು ಇಳಿಸಿದ್ರು. ಹುಲಿ ವೇಷ ಹಾಕಿದ್ರು, ಎಲ್ಲ ಮಾಡು, ಹುಡುಗಿ ಥರ ಮಾಡು, ಮಿಮಿಕ್ರಿ ಮಾಡಿದಾಗ ಎಲ್ಲೂ ಎಂಜಾಯ್ ಮಾಡಿದರು. ಅವ್ರಿಗೆ ಅದು ಖುಷಿ ಆಯಿತು. ಎಲ್ಲ ಮಾಡಿ ಕೊನೆಗೆ ಈ ಥರ ಒಂದು ಮೈಕ್ ಹಾಕೊಂಡು ಹುಡುಗ ಇದ್ದ. ಅವನಂತ, ಅಣ್ಣ ನೀನು ಚೆನ್ನಾಗಿ ಮಾಡಿದೆ, ನೀನು ಸೆಲೆಕ್ಟ್ ಆಗ್ತೀವಿ ಬಿಡು ಅಂದ. ಎಲ್ಲ ಅಂದರು, ಕೂರಿಸಿದ್ರು, ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ್ರು, ನಂಬರ್ ಎಲ್ಲ ತಗೊಂಡ್ರು. ಕೊನೆಗೆ ಹಿಂದ್ಗಡೆಯಿಂದ ಕಾಮಿಡಿ ಕಿಲಾಡಿಗೆ ಅಂತ ಫ್ಲೆಕ್ಸ್ ಹಾಕಿಬಿಟ್ಟು ನಂದು ಬೈಟ್ಸ್ ತಗೊಂಡ್ರು, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಆಗ ನನಗೂ ಒಂದು ಡೌಟ್ ಆಯಿತು, ಯಾರ್ದು ಮಾಡಿಲ್ಲ ನಂದು ಮಾಡ್ತಾವ್ರೆ ಅಂತ. ಆಮೇಲೆ ಹೋಗು ಅಂತ ಅಂದರು. ಅದಾದಮೇಲೆ ನಾನು ನನ್ನ ಕೆಲಸಕ್ಕೆ ಬಂದೆ, ರೀಚಾರ್ಜ್ ಮಾಡ್ತಾನೆ ಅಂತ. ರೀಚಾರ್ಜ್ ಮಾಡ್ತಾಯಿದ್ದೆ. ಒಂದು ದಿವಸ ಕಾಲ್ ಬರುತ್ತೆ, ಹಿತೇಶ್ ಈ ಥರ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಅದು ಅವರು ಈಗ ನಮಗೆ ಆತ್ಮೀಯರು, ಗಡ್ಡ ಸತೀಶ್ ಅಂತ ನಮ್ಮ ಡೈರೆಕ್ಟರ್. ಆವಾಗ ಕಾಲ್ ಬಂದಾಗ, ಹಾಂ ಹೇಳಿ, ಈ ಥರ ಜಿ ಕನ್ನಡಕ್ಕೆ ಸೆಲೆಕ್ಟ್. ಹೌದಾ ಸರ್, ಓಕೆ ಸರ್, ಆಯ್ತು ಸರ್ ಅಂತ ಹಂಗೆ ಇಟ್ಬಿಟ್ಟೆ. ನೆಕ್ಸ್ಟ್ ಮತ್ತೆ ಕಾಲ್ ಮಾಡಿದ್ರು, ಯಾಕೋ ಇಂಟ್ರೆಸ್ಟ್. ನಾನಂದರೆ ಎಕ್ಸೈಟ್ ಆಗಲ್ಲ ನಾನು ಆ್ಯಕ್ಚುಲಿ, ಏನೇ ಆದರೂ ಹೌದಾ ಇಷ್ಟೇ ರಿಯಾಕ್ಷನ್ ಮಾಡ್ತಿದ್ದೆ. ಸಡನ್ ಕಾಲ್ ಮಾಡಿ ಮತ್ತೆ ಹೇಳಿದ್ರು, ಯಾಕೋ ಇಂಟ್ರೆಸ್ಟ್ ಇಲ್ಲೋ, ಬರ್ತೇನೆ ಸರ್, ಯಾವಾಗ, ಹೌದಾ, ಓಕೆ ಸರ್, ಹಂಗೆ ಇಟ್ಬಿಟ್ಟೆ. ಅವ್ರು ಈಗಲೂ ನನಗೆ ಹೇಳ್ತಾರೆ, ಇವನೊಬ್ಬ ಇದ್ದ, ಖುಷಿಯಾದರೂ ಎಕ್ಸೈಟ್ಮೆಂಟ್ ತೋರಿಸಲ್ಲ ಏನಾದರೂ. ಬೇರೆಯವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಯನ್ ಅವರೆಲ್ಲ ಸೆಲೆಕ್ಟ್ ಅಂದ ತಕ್ಷಣ ಮೊಬೈಲ್ ಬಿಸಾಡಿಬಿಟ್ಟು ಮನೆಯಲ್ಲೆಲ್ಲ ಕಿರಿಚ್ಕೊಂಡು ಓಡಾಡಿದ್ರಂತೆ. ಆ ಥರ ನಾನು ಆ ಥರ ಮಾಡಲಿಲ್ಲ. ಡೈರೆಕ್ಟ್ ಅಲ್ಲಿಗೆ ಹೋಗಬೇಕಾದ್ರೆ ಹೇಳಿದರು,
ಗ್ರೂಪ್ ಮಾಡಬೇಕು, ನಿಮ್ದು ಗ್ರೂಪ್ ಯಾರನ್ನಾದ್ರು ಕರ್ಕೊಂಡು ಬನ್ನಿ, ಸ್ಕಿಟ್ ಮಾಡಿ. ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋಗಿರೋದು ಅದು. ಅದಕ್ಕೆ ನಾನು ಮೊದಲು ಹೋಗಿದ್ದೆ ಗುರುಮಿತ್ರದಲ್ಲಿರ್ಬೇಕಾದ್ರೆ. ಆಗ ಜಗದೀಶ್ ಶೆಟ್ಟರ್ ಅವರು CM ಪುರಭವನಕ್ಕೆ ಅವ್ರು ಎಂಟ್ರಿ ಆಗ್ಬೇಕಾದ್ರೆ ನಾವು ಕಂಗೀಲ್ ವೇಷ ಹಾಕಿ ಕುಂದಿದ್ವಿ ಅಲ್ಲೆಲ್ಲ ಬೆಂಗಳೂರಿನಲ್ಲಿ. ಆಮೇಲೆ ಇನ್ನೊಂದ್ಸಲ ಯಾವುದೋ ಊರಿನ ಫಂಕ್ಷನ್ಗೆ ಹುಲಿಮ ಅವತ್ರ ಮೆರವಣಿಗೆಗೆ ಇದು ಹಾಕಿದೆ, ಹಾಲಕ್ಕಿ ನೃತ್ಯ ಅದು ಹಾಕಿ ಕುಣಿದ್ವಿ ಮೆರವಣಿಗೆ. ಅದು 2ನೇ ಟೈಮ್. 3ನೇ ಟೈಮಿಗೆ ಇದು ಹೋದಾಗ, ಫಸ್ಟ್ ಬ್ಯಾಂಗ್ಳೂರ್ ಹೋದಾಗ ಅಲ್ಲಿ ಉಳ್ಕೊಂಡ್ವಿ. ಇಲ್ಲಿ ಸಂಘದ ಒಂದು ಆಫೀಸ್ ಇತ್ತು, ಅಲ್ಲಿ ಉಳ್ಕೊಂಡು ಫ್ರೆಶ್ ಅಪ್ ಆಗಿ ಯಾರು ಹೇಳಿದ್ದು ಸರ್ ಮೆಟ್ರೋದಲ್ಲಿ ಹೋಗಿ ಅಂತ. ಫಸ್ಟ್ ಟೈಮ್ ಮೆಟ್ರೋ ಅವತ್ತು ಹೋಗಿದ್ದು. ಹೋಗಿ MG ರೋಡಿಗೆ ಹೋಗಿ ಇಳ್ಕೊಂಡ್ವಿ. ಅಲ್ಲೇ ಸೈಡಲ್ಲಿ ತಿಂಡಿ ಮಾಡಿದ್ವಿ. ನಾನು, ಅನೀಶಾ, ಇನ್ನೊಬ್ಬ ಜಗದೀಶ್ ಅಂತ ಬೆಳ್ತಂಗಡಿದ್ದ. ಅನೀಶಾ ಆಡಿಷನ್ ಕೊಟ್ಟಿರಲಿಲ್ಲ, ಕರ್ಕೊಂಡು ಹೋಗಿದ್ವಿ ಜೊತೆಗೆ. ಬಸ್ಸಲ್ಲಿ ಪೆನ್ನು ಪೇಪರ್ ಇಟ್ಕೊಂಡು, ಅದು ಡಬಲ್ ಸೀಟ್ ಆದರೂ 3 ಜನ ಒಂದೇ ಸೀಟಲ್ಲಿ ಮಲ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಏನು ಐಡಿಯಾ ಉಳಿತಿಲ್ಲ, ನಾಳೆ ಏನು ಮಾಡಬೇಕು ಗೊತ್ತಿಲ್ಲ. ಬ್ಯಾಂಗ್ಳೂರ್ಗೆ ಹೋಗಿ ತಿಂಡಿ ಮಾಡ್ತಾ ನಾನಂದು ಏನು ಮಾಡೋಣ ಅಂತ, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕೊನೆಗೆ ಕೂತು ಏನೋದು ಮಾಡೋಣ ಅಂತ ಹೀಗೆ ನೀನು ಅದು ಮಾಡಿ ಇದು ಪ್ರಾಕ್ಟೀಸ್ ಮಾಡಿ ಆಫೀಸಲ್ಲಿ ಹೋಗಿ ಒಂದು ಸ್ಕಿಟ್ ಕೊಟ್ವಿ. ಅದಕ್ಕೂ ಬಿದ್ದು ನಗಡಿದ್ರು ಜಿ ಅವರು, ಬಿದ್ದು ನಗಡಿದ್ರು. ಆಮೇಲೆ ಅಲ್ಲಿ ಅನೀಶನ್ನು ಹಿಡ್ಕೊಂಡ್ರು. ಅನೀಶು ಚೆನ್ನಾಗಿ ಮಾಡಿದ. ಅನೀಶ್ ನೀನು ಆಡಿಷನ್ ಕೊಡ ಅಂತ ಹೇಳಿದ್ರು. ಇನ್ನೊಬ್ಬ ನನ್ನ ಫ್ರೆಂಡ್ ಜಗದೀಶಿಗೆ ಅಂದರು. ಜಗದೀಶ್ ನರ್ವಸ್ ಆದ. ಏನಂತ ಹೇಳಿದ್ರೆ ಅವನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದ. ಅವನು ಇಷ್ಟೊತ್ತಿಗೆ ನಮ್ಮ ಜರ್ನಿಲಿ ಇರ್ತಿದ್ದ ಅನ್ಸುತ್ತೆ. ಅನೀಶಾ ಲಾಕ್ ಆದ. ಅದಾದಮೇಲೆ ಅಲ್ಲಿಂದ ಹೋಗಿ ಆಯಿತು. ಫಸ್ಟ್ ಎಪಿಸೋಡ್ಗೆ ಏನು ಮಾಡಿದ್ರು ಗೊತ್ತಾ, ನನಗೆ ಕುಂದಾಪುರ ಲ್ಯಾಂಗ್ವೇಜ್ ಕೊಟ್ಟರು. ಆ್ಯಕ್ಚುಲಿ ನನಗೆ ಕುಂದಾಪುರ ಲ್ಯಾಂಗ್ವೇಜ್ ಬರಲ್ಲ. ಹೋಪದು ಬಪ್ಪದು ಆ ಥರದ್ದೆಲ್ಲ ಇತ್ತು. ಕೊಟ್ಟರು. ಸ್ಕ್ರಿಪ್ಟ್ ರೈಟರು ಎಕ್ಸ್ಪ್ಲೈನ್ ಮಾಡ್ತಾವ್ರೆ, ಹೇಳ್ತಾನೆ ಅವ್ರು. ನನಗೆ ತಲೆಗೆ ಹತ್ತಿಲ್ಲ. ಅಂದರೆ ಸ್ಕ್ರಿಪ್ಟ್ ಕೊಟ್ಟರು, ಈಗ 10 ನಿಮಿಷದಲ್ಲಿ ರೆಡಿಯಾಗಿ ಇಲ್ಲೇ ಮಾಡಿ ಅಂತ ಹೇಳಿದ್ರು. ನಯನಲ್ಲಿ ಏನಂತ ಹೇಳಿದ್ರೆ ಅವರು ಶಾರ್ಪ್ ಶೂಟರ್ಗಳು, ಕೊಟ್ಟಿರೋದಕ್ಕೆ ಎಕ್ಸ್ಟ್ರಾ ಹಾಕ್ಬಿಟ್ರೆ ಮಾಡ್ತಾವಳೆ. ನಾವೆಲ್ಲ ನೋಡಿ ಭಯ, ಒಬ್ಬೊಬ್ರು ತಿನ್ನೋ ಥರ ಮಾಡ್ತಾವ್ರೆ. ನನಗೆ ಕೊಟ್ಟರು ಕುಂದಾಪುರ ಲ್ಯಾಂಗ್ವೇಜ್. ಬಾಯಿ ಹಾಟ್ ಹೊಡೆದೆ ಅಷ್ಟೇ. ಬಾಯಿ ಹಾಟ್ ಹೊಡೆದು ಅದು ಮೀನು ಬತ್ತಿಲ್ಲ ಅಂತ ಹೇಳಿದೆ. ಯಾಕೋ ನನ್ನ ಡೌಟಲ್ಲಿ ಹೇಳಿದ್ರು ಆಡಿಷನಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ಯಾಕೆ ಆಗ್ತಿಲ್ಲ ಅಂತ ಹೇಳಿದಾಗ, ನೆಕ್ಸ್ಟ್ ಕಟ್ಟಾದಾಗ ನಮ್ಮ ಸತೀಶ್ ಸರ್ ಅಂತ ಹೇಳಿದ್ನಲ್ಲ, ಅವರು ಗಡ್ಡ ಸತೀಶ್ ಸರ್ ಆದರು, ಬೇಡ ನೀನು ಆಡಿಷನ್ಗೆ ಏನು ಕೊಟ್ಟಿದ್ದೆ ಅದನ್ನೇ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಪ್ಯಾಕ್ ಇವತ್ತು ಹಿಟ್ ಆಗಲಿಕ್ಕೆ ರೀಸನ್ ಅದೇ. ನಂದು ಓನ್ ಅಲ್ವಾ ಅದು, ಆರಾಮಾಗಿ ಮಾಡಿದ್ದೆ. ಅವರಲ್ಲಿ ಸ್ವತಂತ್ರ ಕೊಟ್ಟದ್ರಿಂದ ನೀವು ಅದನ್ನೇ ಮಾಡಿ ಫ್ರೀಡಮ್ ಕೊಟ್ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ಜರ್ನಿ ಹೇಗಾಯ್ತು ಅಂತ ಹೇಳಿದ್ರೆ, ನಮ್ದು ಸ್ವಲ್ಪ ಮಂಗಳೂರು ಸ್ಲ್ಯಾಂಗ್ ಅಲ್ವಾ. ಹೌದೌದು. ಅಲ್ಲಿ ಹೋದಾಗ ಮೆಂಟರ್ಸ್ ಅನ್ನೋರು ಮಂಗಳೂರು ಸ್ಲ್ಯಾಂಗ್ ಬರಬಾರ್ದು ಅಂತ. ಬಟ್ ಆ್ಯಕ್ಟಿಂಗ್ ಬಗ್ಗೆ ಏನು ಗೊತ್ತಿಲ್ಲ. ಈಗ ನೋಡಿ, ನಾವು ಆ್ಯಕ್ಟ್ ಮಾಡೋ ಕೆಲವರೆಲ್ಲ ಈ ಕಡೆ ಒಬ್ರು ಆರ್ಟಿಸ್ಟ್ ಇದ್ರೆ ಕೆಲವರು ಎಷ್ಟೋ ಜನ ಕೂತಿರಲ್ಲ, ಹಿಂಗೆ ಕೈ ತೋರಿಸ್ತೀವಿ ಅಲ್ಲಿ ನೋಡು ಅಂತ. ಆ್ಯಕ್ಚುಲಿ ಇಲ್ಲಿ ನಿಂತಿರ್ತಾನೆ ಹಿಂಗಂದ್ರೆ ಇವನ್ ಫೇಸಿಗೆ ಇದು ಓವರ್ಲ್ಯಾಪ್. ಅದೆಲ್ಲ ನಮ್ಗೆ ಐಡಿಯಾನಿಲ್ಲ, ನಾವೇನು ಥಿಯೇಟರ್ ಓದಿಲ್ಲ, ಏನಿಲ್ಲ ಅಲ್ವಾ. ಅಲ್ಲಿ ಬೈಯೋರು, ಕೈ ಹಾಕ್ಯತ್ತೆ ರೀಸನ್ ಹೇಳು. ಈಗ ನೀನು ಅಂತ ಹೇಳ್ಬೇಕಾದ್ರೆ ನಾವು ಹಿಂಗೆ ತೋರಿಸ್ತೀವಿ ನೀನು ಅಂತ. ನೋಡಿ, ನಾನು ಇಲ್ಲಿ ಹೇಳಿದ್ಮೇಲೆ ಇದು ಅಗತ್ಯ ಇಲ್ಲ ಅಲ್ವಾ. ಹಿಂಗೆ ತೋರಿಸ್ಬೇಕು ಇಷ್ಟೇ. ನೀನು 2 ಡೈಲಾಗ್ ಇದು ಯಾಕೆ ತೋರಿಸ್ತೀವ, ಅಪ್ಪ ಹೆಂಗೆ ಟಾರ್ಚರ್ ಆಯ್ತು ಅಂತ ಹೇಳಿದ್ರೆ, ನನಗಂತೂ ನಾನು ಹತ್ತು ಬಿಟ್ಟೆ. ದಮ್ಮಯ್ಯ ಸರ್ ನಾನು ಬಿಟ್ಟು ನಾನು ಊರಿಗೆ ಹೋಗ್ತಾನೆ, ನನ್ನ ಕೈಲಿ ಆಗಲ್ಲ ಅಂತ. ಮೆಂಟರ್ಸ್ ಅಷ್ಟು ಬೈರಿ, ಏನು ಮಂಗಳೂರು ಸ್ಲ್ಯಾಂಗ್ ಅದೇ ಮಾತಾಡ್ತೀವಿ, ಅಯ್ಯೋ ಇರಿಟೇಷನ್ ಆಗೋದು ನಮ್ಗಂದ್ರೆ. ಮೊದಲಿಂದಲೂ ನಾವು ತುಳು ಅಲ್ವಾ ನಮ್ಮದು ಭಾಷೆ, ಸಡನ್ ಚೇಂಜು ಆಗಲ್ಲ. ಈಗಲೂ ನೋಡಿ ಅಪರೂಪಕ್ಕೆ ಬರುತ್ತೆ ಅದು ಸ್ಲ್ಯಾಂಗ್. ಜಡ್ಜಸ್ ಅನ್ನೋರು, ಹಿತೇಶ್ ಚೆನ್ನಾಗಿ ಮಾಡ್ತಿದ್ಯಾ ಮಂಗಳೂರು ಸ್ಲ್ಯಾಂಗು ಅಂತ. ಅಯ್ಯಪ್ಪ ಅನಿಸ್ಬಿಡೋದು. ಕಂಟಿನ್ಯೂಸ್ ಆಗಿ 4 ವಾರ ಡೇಂಜರ್ ಝೋನ್ ಪ್ಯಾಕ್ ಮಾಡಿ ಹಿಟ್ಟಾಗಿದ್ದವನು 4 ಜನ ಡೇಂಜರ್ ಝೋನ್ ಹೋಗ್ತಾನಿದ್ದೀನಿ. ಬಟ್ ವೋಟಿಂಗ್ ಬೀಳ್ತಾನಿದೆ ನನಗೆ. ಈ ಕಡೆ ಅಂದ್ರೆ ಹೋಗಿರೋದು ಹೈಯೆಸ್ಟ್ ಸಪೋರ್ಟು ಎಲ್ಲ ವೋಟಿಂಗ್ಸ್. ಯಾರು ಅಣ್ಣಂದಿರೆಲ್ಲ ವೋಟಿಂಗ್ಸ್ ಹಾಕ್ತಿದ್ರು, ಏನು ಹೇಳಿ ಒಬ್ಬೊಬ್ಬರೇ 100 ವೋಟ್ ಮಾಡ್ತಿದ್ರು ಅಣ್ಣಂದಿರೆಲ್ಲ. ಆ ಥರ ಎಲ್ಲ ಸಪೋರ್ಟಿಂಗ್ ಇತ್ತು. ಬಟ್ ಕೊನೆಗೆ ನನಗೂ ಆಯಿತು. ಒಂದು ದಿವಸ ಡೈಲಿ ಆನಂದ್ ಅನ್ನ ಕೇಳೋರು, ಪ್ಯಾಕ್ ಇವತ್ತಿನ ಡೇಂಜರ್ ಝೋನ್ ಅಂದಾಗ ನಾನು ನಿಂತೆ ಬಿಡೋನು ನಾನೇ ಅಂತ. ಪ್ಯಾಕು ನಾನು ಹೇಳಿದೆ, ಅಣ್ಣ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದೀನಿ ಅಂತ. ನಾನು ಆ್ಯಕ್ಚುಲಿ ಶೂಟಿಂಗ್ ಬರಬೇಕಾದ್ರೆ ಬ್ಯಾಗ್ ರೆಡಿ ಮಾಡಿ ಬರ್ತಿದ್ದೆ, ಯಾಕಂದರೆ ಫಿಕ್ಸ್ ನಾನೇ ಅಂತ. ಯಾವತ್ತೊಂದು ದಿವಸ ನಾನು ಲೇಡಿ ಗೆಟಪ್ ಹಾಕಿದೆ. ಫಸ್ಟ್ ಲೇಡಿ ಹಾಕಿದ್ದೆ, ಶಿವರಾಜ್ ಕೇರ್ಪೇಟೆ ಅವರ ಮನೆ ಕೆಲಸದವಳ್ತಾರೆ, ಹಿಂದ್ಗಡೆಯಿಂದ ಬಂತು. ಅವತ್ತಿಂದ ನನ್ನ ಲಕ್ ಚೇಂಜ್. 4 ವಾರ ಡೇಂಜರ್ ಝೋನ್ ಹೋದವನು, ಆಮೇಲೆ ಡೇಂಜರ್ ಝೋನ್ ಕಡೆ ತಿರುಗಿ ನೋಡಲಿಲ್ಲ. ಫಿಕ್ಸು ವಾರದಲ್ಲಿ 4 ಸ್ಕಿಟ್ಟಲ್ಲಿ ಲೇಡಿ, 5 ಸ್ಕಿಟ್ಟಲ್ಲಿ ಲೇಡಿ, 6 ಸ್ಕಿಟ್ಟಲ್ಲಿ ಲೇಡಿ. ಹಾಗೆ ಮಾಡಿ ಅಲ್ಲೊಂದು ಜರ್ನಿ ಸೆಟ್ ಆಗೋಯ್ತು. ಲೇಡಿಗೆ ಫಿಕ್ಸ್ ಆದೆ, ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡ್ತಿದ್ದೆ, ಚೆನ್ನಾಗಿ ಹೋಯ್ತು. ಆ ಜರ್ನಿ ಎಲ್ಲ ಮುಗಿತಾ ಬಂತು. ಕೊನೆಗೆ ಫಿನಾಲೆಯಲ್ಲಿ ಸೆಕೆಂಡ್ ರನ್ನರ್ ಅಪ್ ನನಗೆ ಸಿಕ್ತು. ಅದು ತುಂಬ ಖುಷಿ ಆಯಿತು. ಹಾಗೆ ಜರ್ನಿ ಹೋಗ್ತಾ ಅದಾದಮೇಲೆ ನಮ್ಮ ಜಿ ಗೋವಿಂದ ಗೌಡರು ಸಿನಿಮಾ ಮಾಡಬೇಕಂತ ಹೊರಟಿದ್ರು. ಆ್ಯಕ್ಚುಲಿ ಕಾಮಿಡಿ ಕಿಲಾಡಿ ಮುಗಿದ್ಮೇಲೆ ಅಲ್ಲಿವರೆಗೆ ನಮ್ಗೆ ಏನಿರುತ್ತೆ ಗೊತ್ತಾ, ಎಲ್ಲರೂ ಅಂದ್ಕೊಂಡಿರ್ತಾರೆ ಇವ್ರಿಗೆ ಮಾಡಿರೋದಕ್ಕೆ ದುಡ್ಡು ಚೆನ್ನಾಗಿ ಬಂದಿರತ್ತಂತ. ಇಲ್ಲ, ಅಲ್ಲಿ ವಿನ್ ಆದರೆ ಮಾತ್ರ ದುಡ್ಡಿರುತ್ತೆ ಕಾಮಿಡಿ ಕಿಲಾಡಿ ಫಸ್ಟಲ್ಲಿ. ಆಮೇಲೆ ನಮಗೆ ಅವಕಾಶ ಮತ್ತು ಊಟ ಉಳ್ಕೊಳ್ಳೋದೆಲ್ಲ ಅವರೇ ಕೊಡ್ತಾರೆ. ಆ್ಯಕ್ಚುಲಿ ಅವಕಾಶ ನೋಡಿ, ಅಲ್ಲಿ ಮುಗಿಸ್ಕೊಂಡು ನಂತರ ನಮಗೆ ಪೇಮೆಂಟ್ ಅಂತ ಶುರು ಆಗಿದ್ದು. ಕಿಲಾಡಿ ಕುಟುಂಬ ಅಂತ ಮಾಡಿದ್ರೆ ಅದಕ್ಕೆ ತಿಂಗಳಿಗೆ ಇಷ್ಟ ಅಂತ ಕೊಟ್ಟರು, ಅವರೇ ಊಟ ತಿಂಡಿ ಎಲ್ಲ ಕೊಟ್ಟರು. ಅದು ಆರಾಮಾಗಿತ್ತು. ಅದಂದರೆ ಎಲ್ಲರೂ ಮಿಕ್ಸಪ್ ಇರೋದ್ರಿಂದ ಕಾಂಪಿಟೇಷನ್ ಇರಲಿಲ್ಲ.